जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय द्वैत चंद्र जय गौर भक्त वृंದ. ಹರೇ ಕೃಷ್ಣ. ಶುರು ಮಾಡೋಣ. ಶ್ಲೋಕ 12. ಹೇನ ಕೃಪಾಮಯ ಚೈತನ್ಯನ ಭಜೆಯೇ ಈ ಜನ, ಸರ್ವೋತ್ತಮ ಹಾಯಿಲೇವೋ ತಾರೆ ಅಸುರೆ ಗಣನ. ಮಧುಮಯಿ ಮಾತಾಜಿ ಓದಿ. ಮಧುಮಯಿ ಮಾತಾಜಿ ಓದ್ಲಿಕ್ಕೆ ಹೇಳಿದ್ರ ಮಾತಾಜಿ? ಹಾ ಮಾತಾಜಿ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. 12 ಅಲ್ವಾ? ಶ್ಲೋಕ 12 ಅಲ್ವಾ? ಹೌದು ಮಾತಾಜಿ. ಹೇನ ಕೃಪಾಮಯ ಚೈತನ್ಯ ನಾ ಭಜೆಯೇ ಈ ಜನ, ಸರ್ವೋತ್ತಮ ಇಲ್ಲೇವೋ ತಾರೆ ಅಸುರೆ ಗಣನ. ಹೇನ ಶ್ರೀಲ ಪ್ರಭುಪಾದರಿಂದ ಶಬ್ದಾರ್ಥ, ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹೇನ ಇಂತಹ ಕೃಪಾಮಯ ದಯಾಳು ಚೈತನ್ಯ ಶ್ರೀ ಚೈತನ್ಯ ಪ್ರಭುವರ್ಯರ ನಾ ಮಾಡುವುದಿಲ್ಲ ಭಜೆ ಪೂಜೆ ಈ ಒಬ್ಬ ಜನ ವ್ಯಕ್ತಿಯು ಸರ್ವೋತ್ತಮ ಪರಮ ಶ್ರೇಷ್ಠ ಹಾ ಇಲೇವೋ ಆಗಿದ್ದರೂ ತಾರೆ ಅವನನ್ನು ಅಸುರೆ ರಾಕ್ಷಸರಲ್ಲಿ ಗಣನ ಲೆಕ್ಕಿಸಬೇಕು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಪರಮ ದಯಾಳುವಾದ ಭಗವಾನ್ ಚೈತನ್ಯ ಮಹಾಪ್ರಭುಗಳನ್ನು ಗೌರವಿಸದ ಅಥವಾ ಅವರನ್ನು ಪೂಜಿಸದ ವ್ಯಕ್ತಿಯನ್ನು ಮನುಷ್ಯ ಸಮಾಜದಲ್ಲಿ ಅವನ ಸ್ಥಾನ ಎಷ್ಟೇ ಹಿರಿದಾದುದಾಗಿರಲಿ ರಾಕ್ಷಸನೆಂದೇ ಪರಿಗಣಿಸಬೇಕು. ಭಾವಾರ್ಥ: ಈ ಸಂದರ್ಭಕ್ಕೆ ಅನ್ವಯಿಸುವಂತೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳಿರುವ ಮಾತುಗಳಿಗೂ, ಓ ಜೀವಿಗಳೇ, ಏನೂ ಬೇಡ, ಸುಮ್ಮನೆ ಕೃಷ್ಣ. ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂದೇಶ. ಭಗವಾನ್ ಚೈತನ್ಯರು ಕೃಷ್ಣ ಪ್ರಜ್ಞಾ ಸಿದ್ಧಾಂತವನ್ನು ಶಿಕ್ಷಾಷ್ಟಕ ಎನ್ನುವ ಹೆಸರಿನ 8 ಶ್ಲೋಕಗಳನ್ನು ಮುಗಿಸಿದರು. ಅವರ ಉಪದೇಶ ಇಂತಿದೆ: ಇಹಾದೈತೆ ಸರ್ವಸಿದ್ಧಿ ಹೈವೇ ತೋಮಾರ. ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದರ ಮೂಲಕ ವ್ಯಕ್ತಿಯು ಬದುಕಿನ ಎಲ್ಲ ಸಿದ್ಧಿಗಳನ್ನು ಪಡೆಯುತ್ತಾನೆ. ಆದ್ದರಿಂದ ಯಾರು ಚೈತನ್ಯರಿಗೆ ಮರ್ಯಾದೆ ಕೊಟ್ಟಿಲ್ಲವೋ ಅಥವಾ ಪ್ರಭುಗಳ ಅನುಗ್ರಹ ಅರ್ಥ ಮಾಡಿಕೊಳ್ಳಲಾರನು ಅವನು ಅಸುರ, ಅಥವಾ ಅವನು ಸಮಾಜದಲ್ಲಿ ಎಷ್ಟೇ ಘನತರ ಸ್ಥಾನದಲ್ಲಿದ್ದರೂ ವಿಷ್ಣುವಿಗೆ ಸಲ್ಲಿಸುವ ಅಕೃತ್ರಿಮ ಭಕ್ತಿ ಸೇವೆಯ ವಿರೋಧಿ. ಅಸುರ ಎನ್ನುವ ಶಬ್ದ ದೇವೋತ್ತಮ ಪರಮಪುರುಷ ವಿಷ್ಣುವಿಗೆ ಸಲ್ಲಿಸುವ ಭಕ್ತಿ ಸೇವೆಗೆ ವಿರೋಧಿ ಆದವನನ್ನು ಸೂಚಿಸುತ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಪೂಜಿಸದೆ ಕೃಷ್ಣ ಭಕ್ತನಾಗುವುದು ನಿರರ್ಥಕ ಎಂಬುದನ್ನು ನಾವು ಮನೆ ಕಾಣಬೇಕು. ಪ್ರತಿಯಾಗಿ ಕೃಷ್ಣನ ಪೂಜೆ ಮಾಡದೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತನಾಗುವುದು ನಿರರ್ಥಕವೇ. ಒಬ್ಬರನ್ನು ಬಿಟ್ಟು ಇನ್ನೊಬ್ಬರ ಭಕ್ತನಾಗುವ ಇಂತಹ ಭಕ್ತಿ ಸೇವೆಯು ಕಲಿಯುಗದ ಪ್ರಭಾವ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಶ್ರೀಲ ಭಕ್ತಿ ವಿನೋದ ಠಾಕೂರರು ಒಂದು ಮಾತು ಹೇಳುತ್ತಾರೆ: ನಾಸ್ತಿಕವಾದಿ ಸ್ಮಾರ್ತರು ಅಥವಾ 5 ಬಗೆಯ ದೇವತೆಗಳನ್ನು ಪೂಜಿಸುವ ವರ್ಗಕ್ಕೆ ಸೇರಿದ ಜನರು ಪ್ರಾಪಂಚಿಕ ಯಶಸ್ಸಿನ ಅಲ್ಪ ತೃಪ್ತಿಗಾಗಿ ವಿಷ್ಣುವನ್ನು ಪೂಜಿಸುತ್ತಾರೆ. ಆದರೆ ಇದೇ ಜನ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಮರ್ಯಾದೆ ತೋರುವುದಿಲ್ಲ. ಚೈತನ್ಯರು ಸಾಮಾನ್ಯ ಜೀವಿಗಳಲ್ಲಿ ಒಬ್ಬರೆಂದು ಭಾವಿಸುವ ಸ್ಮಾರ್ತರು ಗೌರಸುಂದರ ಹಾಗೂ ಶ್ರೀಕೃಷ್ಣರ ನಡುವೆ ವ್ಯತ್ಯಾಸ ಮಾಡುತ್ತಾರೆ. ಇಂತಹ ಅರಿವಾದರೂ ಆಸುರಿ ವೃತ್ತಿಯೇ. ಅಲ್ಲದೆ ಈ ವರ್ತನೆ ಆಚಾರ್ಯರ ವಚನಗಳ ವಿರುದ್ಧವಾಗಿಯೂ ಇದೆ. ಸ್ಮಾರ್ತರು ತೆಗೆದುಕೊಳ್ಳುವ ಇಂತಹ ನಿರ್ಣಯಗಳು ಕೂಡ ಕಲಿಯುಗದ ಪ್ರಭಾವವೇ ಸರಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಹೇಳ್ತಾ ಇದ್ದಾರೆ, ಪರಮ ದಯಾಳುವಾದ ಭಗವಾನ್ ಚೈತನ್ಯ ಮಹಾಪ್ರಭುಗಳನ್ನು ಗೌರವಿಸದ ಅಥವಾ ಅವರನ್ನ ಪೂಜಿಸದ ವ್ಯಕ್ತಿಯನ್ನ ಮನುಷ್ಯ ಸಮಾಜದಲ್ಲಿ ಅವನ ಸ್ಥಾನ ಎಷ್ಟೇ ಹಿರಿದಾಗಿರ್ಲಿ ಅವನನ್ನ ರಾಕ್ಷಸನೆಂದೇ ಪರಿಗಣಿಸಬೇಕು ಅಂತ ಹೇಳ್ಕಂದ್ರೆ
ಭಗವಂತನನ್ನು ಒಪ್ಪದ ಜನರನ್ನ ಆಸುರಿ ಸ್ವಭಾವ, ಆಸುರಿ ಜನರು ಅಂತ ಹೇಳ್ತೇವೆ, ಹಾಗೆ ರಾಕ್ಷಸನೆಂದೇ ಪರಿಗಣಿಸಬೇಕು ಅಂತ ಹೇಳಿ. ಈ ಸಂದರ್ಭಕ್ಕೆ ಅನ್ವಯಿಸುವಂತೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳ್ತಾರೆ, ಓ ಜೀವಿಗಳೇ, ಏನೂ ಬೇಡ, ಸುಮ್ಮನೆ ಕೃಷ್ಣ ಪ್ರಜ್ಞಾವಂತರಾಗಿ. ಇದು ಚೈತನ್ಯ ಮಹಾಪ್ರಭುಗಳ ಸಂದೇಶ ಅಂತ ಹೇಳ್ಕೊಂಡು, ಯಾವ್ದು ಮತ್ತೆ ಬೇರೆ ಯಾವ್ದು ಬೇಡ. ಅಂದ್ರೆ ಯಾವ್ದಿದ್ರು, ಈಗ ನಾವು ನೋಟ್ 100 ರೂಪಾಯಿ ನೋಟಲ್ಲಿ ಎಷ್ಟು ಸೊನ್ನೆಗಳಿದ್ರು ಅಲ್ಲಿ ಮೊದಲಿಗೆ ಒಂದಿಲ್ಲದಿದ್ರೆ ಅದು ಹೇಗೆ ವ್ಯಾಲ್ಯೂಲೆಸ್ ಆಗುತ್ತೆ, ಅದೇ ರೀತಿ ಬೇರೆ ಏನೇ ನಮ್ಮಲ್ಲಿ ಸಾಧನೆ ಇದ್ರು ಕೂಡ ಅಲ್ಲಿ ಭಗವಂತನಲ್ಲಿ ನಮ್ಗೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ರೆ ಅದು ಎಲ್ಲವೂ ನಮ್ಮ ಒಂದು ಆಧ್ಯಾತ್ಮಿಕ ಉನ್ನತಿಯನ್ನ ಆಧ್ಯಾತ್ಮಿಕದಲ್ಲಿ ಉನ್ನತಿ ಪಡೆಯುವುದರಲ್ಲಿ ನಮ್ಗೆ ಹಿನ್ನಡೆ ಕೊಡ್ತದೆ. ಹಾಗಾಗಿ ಅದೆಲ್ಲವೂ ವೇಸ್ಟ್ ಅಂತ ಹೇಳಿದಾಗೆ, ಹಾಗೇನೆ ಇಲ್ಲಿ ಇವ್ರು ಹೇಳ್ತಾ ಇರುವಂತದ್ದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು, ಏನು ಬೇಡ, ಸುಮ್ಮನೆ ಕೃಷ್ಣ ಪ್ರಜ್ಞಾವಂತರಾಗಿ. ಇದು ಚೈತನ್ಯ ಮಹಾಪ್ರಭುಗಳ ಸಂದೇಶ ಅಂತ ಹೇಳ್ಕೊಂಡು, ಭಗವಾನ್ ಚೈತನ್ಯರು ಕೃಷ್ಣ ಪ್ರಜ್ಞಾ ಸಿದ್ಧಾಂತವನ್ನ ಶಿಕ್ಷಾಷ್ಟಕ ಎನ್ನುವ ಹೆಸರಿನ 8 ಶ್ಲೋಕಗಳಲ್ಲಿ ಬೋಧಿಸಿದರು. ಬೆಳಿಗ್ಗೆ ಶಿಕ್ಷಾಷ್ಟಕಂ ಹೇಳ್ತದೆ, ಅದರಲ್ಲಿ ಯಾವ ರೀತಿ ನಾವು ಭಕ್ತಿಯಲ್ಲಿ ನಾವು ಯಾವ ರೀತಿ ಇರ್ಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಅವರ ಉಪದೇಶ, ಇಹ ದೈತ್ಯೆ ಸರ್ವ ಸಿದ್ಧಿ ಹೇಬೆ ತೋಮಾರ. ಹರೇ ಕೃಷ್ಣ ಮಂತ್ರವನ್ನ ಜಪಿಸುವುದರ ಮೂಲಕ ವ್ಯಕ್ತಿಯು ಬದುಕಿನ ಎಲ್ಲಾ ಸಿದ್ಧಿಗಳನ್ನ ಪಡೆಯುತ್ತಾನೆ. ಕಲಿಯುಗದ ಯುಗಧರ್ಮ ಹರೇ ನಾಮೇವ ಕೇವಲಂ ಅಂತ ಹೇಳಿದಾಗೆ, ಕೇವಲ ನಾವು ಹರೇ ಕೃಷ್ಣ ಮಂತ್ರ ಜಪಿಸುವುದರಿಂದಲೇ ಎಲ್ಲ ಸಿದ್ಧಿಯನ್ನ ನಾವು ಪಡ್ಕೊಳ್ಬಹುದು ಅಂತ ಹೇಳ್ಕೊಂಡು, ಆದ್ದರಿಂದ ಯಾರು ಚೈತನ್ಯರಿಗೆ ಮರ್ಯಾದೆ ಕೊಡುವುದಿಲ್ಲವೋ ಅಥವಾ ಪ್ರಭುಗಳ ಅನುಗ್ರಹವನ್ನ ಅರ್ಥ ಮಾಡಿಕೊಳ್ಳಲಾರನೋ ಅವನು ಅಸುರ. ಇಷ್ಟೊಂದು ಕರುಣಾಮಯಿಯಾಗಿ ಅವರು ಈ ಒಂದು ಕಲಿಯುಗದ ಜನರಿಗೆ ಪತಿತಾತ್ಮರನ್ನ ಪಾವನರನ್ನಾಗಿ ಮಾಡ್ಲಿಕ್ಕಿಂತ ಅವತಾರ ಎತ್ತಿ ಬಂದು ಈ ಒಂದು ನಮ್ಗೆ ಹರೇ ಕೃಷ್ಣ ಮಂತ್ರವನ್ನ ಕೊಟ್ಟಾಗ ಅದನ್ನ ಯಾರು ನಿರ್ಲಕ್ಷ್ಯ ಮಾಡ್ತಾರೆ ಅಂತವರು ಈ ಒಂದು ಪ್ರಭುಗಳ ಅನುಗ್ರಹವನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತವರನ್ನ ಅಸುರರು ಅಂತೇಳಿ ಹೇಳ್ತಾರೆ ಅಂತೇಳಿ. ಅಥವಾ ಅವನು ಸಮಾಜದಲ್ಲಿ ಎಷ್ಟೇ ಘನತರ ಸ್ಥಾನದಲ್ಲಿದ್ರು ಕೂಡ ವಿಷ್ಣುವಿಗೆ ಸಲ್ಲಿಸುವ ಅಕೃತ್ರಿಮ ಭಕ್ತಿ ಸೇವೆಯ ವಿರೋಧಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದ್ರೆ ಈ ಬೇರೆ ಏನಿದ್ರು ನಾವಲ್ಲಿ ಭಗವಂತನ ಭಕ್ತಿ ಮಾಡಿಲ್ಲ ಅಂದ್ರೆ ಅದು ಏನು ಅದು ಅಂದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಕೊಂಡು ಆ ರೀತಿ. ಸೊ ಹಾಗೆ ಅಸುರ ಎನ್ನುವ ಶಬ್ದ ದೇವೋತ್ತಮ ಪರಮ ಪುರುಷ ವಿಷ್ಣುವಿಗೆ ಸಲ್ಲಿಸುವ ಭಕ್ತಿ ಸೇವೆಗೆ ವಿರೋಧಿ ಅಂತ ಹೇಳ್ಕೊಂಡು ಆ ವಿರೋಧಿ ಆದವನನ್ನ ಸೂಚಿಸ್ತದೆ ಅಂತ ಹೇಳ್ಕೊಂಡು ಇಲ್ಲಿ. ಅಂದ್ರೆ ರಾಕ್ಷಸನಾಗಿ ಇರ್ಬೇಕು ಅಂತ ಅಲ್ಲ, ಯಾರು ಭಗವಂತನ ಮಾತನ್ನ ಒಪ್ಪೋದಿಲ್ಲ, ಅವರ ಅನುಗ್ರಹವನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತವರು ಅಸುರಿ ಸ್ವಭಾವದವರು ಅಂತ ಹೇಳ್ಕೊಂಡು ಹೇಳಿದಾಗೆ. ಸೊ ಭಗವಂತನ ಭಕ್ತಿ ಸೇವೆಯ ವಿರೋಧಿ ಆದವರವರು ಅಂತ ಹೇಳ್ಕೊಂಡು, ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ಪೂಜಿಸದೆ ಕೃಷ್ಣ ಭಕ್ತನಾಗುವುದು ನಿರರ್ಥಕ ಎಂಬುದನ್ನು ನಾವು ಮನಗಾಣಬೇಕು. ಹಾಗೇನೆ ಭಗವಂತ ಒಂದು ಗೂಢಾವತಾರ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ಸೊ ಹಾಗೆ ಅವರ ಭಕ್ತನಾಗ್ಬೇಕು. ಅದು ಮಾಡದೆ ನಾವು ಭಗವಂತನನ್ನ ಪೂಜಿಸಿದ್ರೆ ಕೂಡ ಅದು ನಿರರ್ಥಕ ಅಂತ ಹೇಳಿ ಮನಗಾಣ್ತವೆ ಅಂತ ಹೇಳ್ತಾರೆ. ಪ್ರತಿಯಾಗಿ ಕೃಷ್ಣನ ಪೂಜೆ ಮಾಡದೆ ಚೈತನ್ಯ ಮಹಾಪ್ರಭುಗಳ ಭಕ್ತನಾಗುವುದು ಕೂಡ ನಿರರ್ಥಕವೇ. ಅಂದ್ರೆ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರ ಭಕ್ತನಾಗುವುದು ಕೂಡ ಸರಿಯಲ್ಲ ಅಂತ ಹೇಳ್ಕೊಂಡು, ಇಂತಹ ಭಕ್ತಿ ಸೇವೆ ಕಲಿಯುಗದ ಪ್ರಭಾವ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಈ ಕಲಿಯುಗದ ಜನರು ಮಂದಮತಿಗಳು. ಹಾಗೆ ಯಾವ್ದಾದ್ರು ಒಂದನ್ನ ಮಾಡಿದ್ರು ಕೂಡ ಅದು ಅಂದ್ರೆ ಪೂರ್ಣ ಫಲವನ್ನ ಪಡಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಬ್ರು ಕೂಡ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಹಾಗೂ ಭಗವಂತ ದೇವೋತ್ತಮ ಪರಮ ಪುರುಷ ಇಬ್ಬರನ್ನು ನಾವು ಪೂಜಿಸ್ಬೇಕು ಅಂತ ಹೇಳ್ಕೊಂಡು, ಇಂತಹ ಭಕ್ತಿ ಸೇವೆಯು ಕಲಿಯುಗದ ಪ್ರಭಾವ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಶ್ರೀಲ ಭಕ್ತಿ ವಿನೋದ ಠಾಕೂರರು ಒಂದು ಮಾತು ಹೇಳ್ತಾರೆ, ನಾಸ್ತಿಕವಾದಿ ಸ್ಮಾರ್ತರು ಅಥವಾ 5 ಬಗೆಯ ದೇವತೆಗಳನ್ನು ಪೂಜಿಸುವ ವರ್ಗಕ್ಕೆ ಸೇರಿದ ಜನರು ಪ್ರಾಪಂಚಿಕ ಯಶಸ್ಸಿನ ಅಲ್ಪ ತೃಪ್ತಿಗಾಗಿ ವಿಷ್ಣುವನ್ನ ಪೂಜಿಸ್ತಾರೆ ಅಂತ ಹೇಳ್ಕೊಂಡು. ಅಂದ್ರೆ ಈ ಜನರಿಗೆ ಕಾಮ್ಯ ಕರ್ಮಗಳಲ್ಲಿ ಆಸಕ್ತಿ ಇರತ್ತೆ. ಸೊ ಹಾಗಾಗಿ ಕೂಡ್ಲೇ ಫಲವನ್ನ ಪಡಿಬೇಕಾದ್ರೆ ನಮ್ಗೆ ಭಗವದ್ಗೀತೆಯಲ್ಲಿ ಕೂಡ ಒಂದು ಶ್ಲೋಕ ಬರ್ತದೆ, ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿಂ ಅಂತ ಹೇಳಿ. ಅಂದ್ರೆ ನಾವು ಶೀಘ್ರ ಫಲ ನಮ್ಗೆ ಪಡಿಬೇಕು ಅಂತ ಈ ಒಂದು ಭೌತಿಕ ಒಂದು ಏನಾದ್ರೂ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಆ ದೇವತೆಗಳ ಪೂಜೆಯನ್ನ ಮಾಡ್ತಾರೆ. ಅಂತವರ ವರ್ಗಕ್ಕೆ ಸೇರಿದ ಈ ಜನರು ಅಲ್ಪ ತೃಪ್ತಿಗಾಗಿ ಅಂದ್ರೆ ಪ್ರಾಪಂಚಿಕ ಯಶಸ್ಸಿಗೋಸ್ಕರ ಅಲ್ಪ ತೃಪ್ತಿಗಾಗಿ ವಿಷ್ಣುವನ್ನ ಪೂಜಿಸ್ತಾರೆ. ಆದ್ರೆ ಇದೇ ಜನ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಮರ್ಯಾದೆ ತೋರುವುದಿಲ್ಲ. ಚೈತನ್ಯರು ಸಾಮಾನ್ಯ ಜೀವಿಗಳಲ್ಲಿ ಒಬ್ಬರೆಂದು ಭಾವಿಸುವ ಸ್ಮಾರ್ತರು ಗೌರ ಸುಂದರ ಹಾಗೂ ಶ್ರೀ ಕೃಷ್ಣರ ನಡುವೆ ವ್ಯತ್ಯಾಸ ಮಾಡುತ್ತಾರೆ. ಅಂದ್ರೆ ಅಂತ ಜನರು ಇಲ್ಲಿ ಚೈತನ್ಯ ಮಹಾಪ್ರಭುಗಳನ್ನ ಮತ್ತೆ ಭಗವಂತನಲ್ಲಿ ನಡುವೆ ಒಂದು ವ್ಯತ್ಯಾಸವನ್ನ ಕಾಣ್ತಾರೆ ಅಂತ ಹೇಳ್ಕೊಂಡು, ಇಂತಹ ಅರಿವಾದರೂ ಆಸುರಿ ವೃತ್ತಿಯೇ. ಅಂದ್ರೆ
ಈ ತರ ಯಾರು ಅರಿತಿರ್ತಾರೆ, ಈ ತರ ಯಾರು ಅರ್ಥ ಮಾಡ್ಕೊಳ್ತಾರೆ, ಅದು ಆಸುರಿ ವೃತ್ತಿಯ ಒಂದು ಲಕ್ಷಣ ಅಂತೇಳಿ. ಅಲ್ಲದೆ ಈ ವರ್ತನೆ ಆಚಾರ್ಯರ ವಚನಗಳ ವಿರುದ್ಧವಾಗಿಯೂ ಇದೆ. ಇದನ್ನ ಆಚಾರ್ಯರುಗಳು ಒಪ್ಪೋದಿಲ್ಲ. ಅವರ ಒಂದು ಏನು ಉಪದೇಶದ ಪ್ರಕಾರ ನಾವು ನಡ್ಕೊಳ್ಳುದಾದ್ರೆ ಈ ರೀತಿ ಯಾರು ಮಾಡೋದಿಲ್ಲ. ಸೊ ಅವರನ್ನ ವಿರೋಧಿಸಿದ ಹಾಗೆ ಆಗ್ತದೆ ಇದು ಅಂತ ಹೇಳ್ಕೊಂಡು. ಹಾಗೇನೆ ಸ್ಮಾರ್ತರು ತೆಗೆದುಕೊಳ್ಳುವ ಇಂತಹ ನಿರ್ಣಯಗಳು ಕೂಡ ಕಲಿಯುಗದ ಪ್ರಭಾವವೇ ಸರಿ. ಯಾರು ಆ ದೇವತೆಗಳನ್ನ ಪೂಜೆ ಮಾಡುವುದು ಒಂದು ಕಡೆಯಿಂದ ಈ ಒಂದು ಐಹಿಕದ ಫಲವನ್ನ ಅಪೇಕ್ಷಿಸಿಕೊಂಡು ಮಾಡ್ತಾರೆ. ಸೊ ಹಾಗೆ ಅಂತವರು ಕೂಡ ಈ ಒಂದು ಯಾಕೆ ಆತರ ಎಲ್ಲ ಅಂದ್ರೆ ಈ ಒಂದು ಕಲಿಯುಗದ ಪ್ರಭಾವ ಅಂತ ಹೇಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಗೆ. ಮುಂದಿನ ಶ್ಲೋಕಕ್ಕೆ ಹೋಗುವ. ಶ್ಲೋಕ 13. ಅತ ಏವ ಪುನಃ ಹೋಂಗ ಊರ್ಧ್ವ ಬಾಹು ಹಂಗ ಚೈತನ್ಯ ನಿತ್ಯಾನಂದ ಭಜ ಕುತರ್ಕ ಚಾಡಿಯ. ಪ್ರೇಮ ರಾಘವ ಮಾತಾಜಿ ಓದಿ. ಹರೇ ಕೃಷ್ಣ. ಪ್ರೇಮ ರಾಘವ ಮಾತಾಜಿ. ಶ್ಲೋಕ 13. ಅತ ಏವ ಪುನಃ ಕಹೋನ್ ಉದ್ವ ಬಾಹು ಹನ ಚೈತನ್ಯ ನಿತ್ಯಾನಂದ ಭಜ ಕುತರ್ಕ ಛಾಡಿಯ. ಅತ ಏವ ಆದ್ದರಿಂದ, ಪುನಃ ಮತ್ತೊಮ್ಮೆ, ಕಹೋನ್ ಹೇಳುತ್ತೇನೆ, ಊರ್ಧ್ವ ಮೇಲಕ್ಕೆತ್ತಿ, ಬಾಹು ಕೈಗಳನ್ನು, ಹಾನ ಹಾಗೆ ಮಾಡುತ್ತಾ, ಚೈತನ್ಯ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು, ನಿತ್ಯಾನಂದ ಪ್ರಭು ನಿತ್ಯಾನಂದರನ್ನು, ಭಜ ಪೂಜಿಸಿ, ಕುತರ್ಕ ಕೆಲಸಕ್ಕೆ ಬಾರದ ಮಾತುಗಳನ್ನು, ಚಾಡಿಯ ಬಿಟ್ಟು. ಅನುವಾದ ಭಾವಾರ್ಥ. ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಆದ್ದರಿಂದ ನಾನು ಕೈಗಳನ್ನು ಮೇಲಕ್ಕೆತ್ತಿ ಮತ್ತೊಮ್ಮೆ ಹೇಳುತ್ತೇನೆ, ಓ ನನ್ನ ಪ್ರಿಯ ಮಾನವರಿರ, ದಯವಿಟ್ಟು ಈ ಚೈತನ್ಯ ಹಾಗೂ ನಿತ್ಯಾನಂದರನ್ನು ಪೂಜಿಸಿ, ನಿಮ್ಮ ವಾದಗಳನ್ನು ಬದಿಗೆ ಸರಿಸಿ. ಭಾವಾರ್ಥ. ಒಬ್ಬ ವ್ಯಕ್ತಿಗೆ ಕೃಷ್ಣ ಭಕ್ತಿ ಏನೋ ಇದೆ, ಆದರೆ ಅವನು ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭು ಹಾಗೂ ಶ್ರೀ ನಿತ್ಯಾನಂದರನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇಂತಹ ವ್ಯಕ್ತಿಯು ಸುಮ್ಮನೆ ವ್ಯರ್ಥ ಕಾಲಹರಣ ಮಾಡುತ್ತಿದ್ದಾನೆಂದು ಅರ್ಥ. ಆದ್ದರಿಂದ ನಾವು ಶ್ರೀಕೃಷ್ಣ ಚೈತನ್ಯ ನಿತ್ಯಾನಂದ ಪ್ರಭು ಹಾಗೂ ಪಂಚತತ್ವಗಳ ಪೂಜೆ ಕೈಗೊಳ್ಳಬೇಕೆಂದು ಪ್ರಸ್ತುತ ಕೃತಿಯ ಲೇಖಕ ಶ್ರೀ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ವಿನಂತಿಸಿಕೊಳ್ಳುತ್ತಾರೆ. ಈ ಮಾರ್ಗ ಹಿಡಿದು ನಡೆಯುವ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯಲ್ಲಿ ಜಯಶಾಲಿಯಾಗುತ್ತಾನೆಂದು ಕೂಡ ಕವಿರಾಜರು ಭರವಸೆ ನೀಡುತ್ತಾರೆ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹಾಗಾಗಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಅಷ್ಟು ವಿನಂತಿಸಿಕೊಳ್ತಾ ಇದ್ದಾರೆ, ಕೈ ಎತ್ತಿ ಕೈಗಳನ್ನ ಮೇಲಕ್ಕೆತ್ತಿ ಮತ್ತೊಮ್ಮೆ ಹೇಳುತ್ತೇನೆ, ನನ್ನ ಪ್ರಿಯ ಮಾನವರಿರ, ದಯವಿಟ್ಟು ಶ್ರೀ ಚೈತನ್ಯ ಹಾಗೂ ನಿತ್ಯಾನಂದರನ್ನ ಪೂಜಿಸಿ, ನಿಮ್ಮ ವಾದಗಳನ್ನ, ಅಂದ್ರೆ ಅದು ಸರಿ ಇಲ್ಲ, ಇದು ಸರಿಯಲ್ಲ, ಅವರನ್ನ ಮಾತ್ರ ಪೂಜಿಸ್ಬೇಕು, ಆತರ ವಾದಗಳು ಬೇಕಾಗಿಲ್ಲ. ಚೈತನ್ಯ ಮತ್ತು ನಿತ್ಯಾನಂದರನ್ನ ಪೂಜಿಸಿ, ನೀವು ವಾದಗಳನ್ನ ಬದಿಗಿರಿಸಿ ಅಂತ ಅಷ್ಟೊಂದು ಕಳಕಳಿಯ ಒಂದು ವಿನಂತಿಯಿಂದ ಅವರು ಮಾನವರಿಗೆ ಕೇಳ್ಕೊಳ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಸುಮ್ಮನೆ ವ್ಯರ್ಥ ಅಂದ್ರೆ ಒಬ್ಬ ವ್ಯಕ್ತಿಗೆ ಕೃಷ್ಣ ಭಕ್ತಿಯೇನೂ ಇದೆ, ಆದ್ರೆ ಅವರು ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭು ಹಾಗೂ ನಿತ್ಯಾನಂದರನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಇಂತಹ ವ್ಯಕ್ತಿಯ ಸುಮ್ಮನೆ ವ್ಯರ್ಥ ಕಾಲಹರಣ ಮಾಡ್ತಿದ್ದಾನೆ, ಅಂದ್ರೆ ಏನು ಪ್ರಯೋಜನ ಇಲ್ಲ, ಶ್ರಮ ಏವಹಿ ಕೇವಲ ಆಗ್ತದೆ ಆ ರೀತಿ ಮಾಡಿದ್ರೆ ಅಂತ ಹೇಳ್ಕೊಂಡು. ನಾವು ಪರಿಪೂರ್ಣ ಯಶಸ್ಸನ್ನ ಪಡಿಬೇಕಂತ ಇದ್ರೆ ಗುರುಗಳ ಕೃಪೆ ಕೂಡ ಬೇಕು. ಹಾಗೇನೆ ಗುರು ಗೌರಾಂಗ ಮತ್ತು ನಿತ್ಯಾನಂದರನ್ನ ನಾವು ಅವರಿಗೆ ವಂದಿಸಿ ಆ ಮೂಲಕ ಈ ಪಂಚತತ್ವ ಮಂತ್ರಗಳನ್ನ ಸ್ಮರಿಸುವ ಮೂಲಕ, ಹೇಳುವ ಮೂಲಕ, ಉಚ್ಚರಿಸುವ ಮೂಲಕ ಹರೇ ಕೃಷ್ಣ ಮಂತ್ರವನ್ನ ಜಪಿಸಿದ್ರೆ ಸಾಕು, ನಾವು ಈ ಒಂದು ಇದರಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಜಯಶಾಲಿ ಆಗಬಹುದು ಅಂತ ಹೇಳ್ಕೊಂಡು ಇಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾ ಇರುವಂತದ್ದು. ಶ್ಲೋಕ 14. ಯದಿ ವಾ ತಾರ್ಕಿಕ ಕಹೇ ತರ್ಕ ಸೇ ಪ್ರಮಾಣ ತರ್ಕ ಶಾಸ್ತ್ರೇ ಸಿದ್ಧ ಏಯಿ ಸೇಯಿ ಸೇವ್ಯಮಾನ. ರತ್ನ ಬಸವರಾಜ್ ಮಾತಾಜಿ. ರತ್ನ ಮಾತಾಜಿ. ಮಾತಾಜಿ ಬಸವರಾಜ್ ಮಾತಾಜಿ ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ 14. ಯತಿವಾ ತಾರ್ಕಿಕ ಕಹೇ ತರ್ಕ ಸೇ ಪ್ರಮಾಣ ತರ್ಕ ಶಾಸ್ತ್ರ ಸಿದ್ಧಿ ಏಯಿ ಸೇಯಿ ಸೇವ್ಯಮಾನ. ಯತಿ ಆದರೆ, ವಾ ಅಥವಾ, ತಾರ್ಕಿಕ ನೈಯಾಯಿಕನು, ಕಹೆ ಹೇಳುತ್ತಾನೆ, ತರ್ಕ ವಿಚಾರ, ಸೇ ಅದು, ಪ್ರಮಾಣ ರುಜುವಾತು, ತರ್ಕಶಾಸ್ತ್ರೇ ವಿಚಾರ ಸಾಹಿತ್ಯದಲ್ಲಿ, ಸಿದ್ಧ ಒಪ್ಪಿತವಾಗಿರುವ, ಏಯಿ ಯಾವುದೇ ಒಂದು, ಸೇಯಿ ಅದು, ಸೇವ್ಯಮಾನ ಪೂಜಾರ್ಹ. ಅನುವಾದ. ನೈಯಾಯಿಕರು ಹೇಳುತ್ತಾರೆ, ವ್ಯಕ್ತಿಯು ತರ್ಕ ಹಾಗೂ ವಾದದ ಸಹಾಯದಿಂದ ಅರಿವು ಗಳಿಸಿದ ಹೊರತು ಪೂಜಾರ್ಹ ದೈವವೊಂದರ ಬಗೆಗೆ ನಿರ್ಣಯಕ್ಕೆ ಬರುವುದು ಹೇಗೆ?
ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಇಲ್ಲಿ ಹೇಳಿದ್ದಾರೆ, ನೈಯಾಯಿಕರು ಹೇಳುತ್ತಾರೆ, ನ್ಯಾಯಿಕರು ಅಂದ್ರೆ ನ್ಯಾಯಬದ್ಧವಾಗಿ ಮಾತಾಡುವವರು. ಅವರು ವ್ಯಕ್ತಿಯು ತರ್ಕ ಹಾಗೂ ವಾದದ ಸಹಾಯದಿಂದ ಅರಿವು ಗಳಿಸಿದ ಹೊರತು ಪೂಜಾರ್ಹ ದೈವವೊಂದರ ಬಗೆಗೆ ನಿರ್ಣಯಕ್ಕೆ ಬರುವುದು ಹೇಗೆ ಅಂತ ಹೇಳ್ಕೊಂಡು, ಅಂದ್ರೆ ವಾದವನ್ನ ಮಾಡುವುದರಿಂದ ಅಂದ್ರೆ ನಾವು ಏನಾದ್ರೂ ನಮ್ಗೆ ಸಂಶಯ ಇದ್ದಲ್ಲಿ ಅದನ್ನ ನಾವು ಪ್ರಶ್ನೆಗಳನ್ನ ಕೇಳಿ ನಿವಾರಣೆ ಮಾಡ್ಕೊಳ್ಬೇಕು. ಆ ರೀತಿ ನಿವಾರಣೆ ಮಾಡ್ಕೊಂಡು ನಾವು ಪೂಜಾರ್ಹ ದೈವ ಯಾವುದು ಅಂತ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ರೀತಿ ನಾವು ಭಕ್ತಿಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ಮಾಡದೆ ನಾವು ನಿರ್ಣಯಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು, ಅಂದ್ರೆ ಈ ಒಂದು ಅಧಿಕೃತ ಗುರು ಪರಂಪರೆಯಿಂದ ಬಂದ ಗುರುಗಳು, ಆಚಾರ್ಯರುಗಳ ಎಲ್ಲ ನಿರ್ಣಯ ಏನಿದೆ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಅದರ ಪ್ರಕಾರ ನಾವು ನಡ್ಕೊಳ್ಬೇಕು. ಅದಿಲ್ಲದೆ ನಾವು ಯಾವುದೇ ಒಂದು ತಪ್ಪು ನಿರ್ಣಯ ತಗೊಳ್ಬಾರ್ದು, ಅಥವಾ ಸರಿಯಾದ ನಿರ್ಣಯಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಶ್ಲೋಕ 15. ಶ್ರೀಕೃಷ್ಣ ಚೈತನ್ಯ ದಯ ಕರಹ ವಿಚಾರ ಕರಿಲೆ ಚಿತ್ತೆ ಪಾಬೆ ಚಮತ್ಕಾರ. ಶಾಂತಿ ರೂಪಿಣಿ ಮಾತಾಜಿ, ಶಾಂತಿ ರೂಪಿಣಿ ಮಾತಾಜಿ ಓದ್ತಿಲ್ಲ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓದ್ತೇನೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀ ಕೃಷ್ಣ ಚೈತನ್ಯ ದಯಾ ಕರಹ ವಿಚಾರ ಕರಿಲೆ ಚಿತ್ತೆ ನಾಭೆ ಚಮತ್ಕಾರ. ಶ್ರೀಕೃಷ್ಣ ಚೈತನ್ಯ ಭಗವಾನ್ ಶ್ರೀಕೃಷ್ಣ ಮಹಾಪ್ರಭುಗಳ ದಯಾ ಅವರ ಕರುಣೆ, ಕರಹ ಅದರಲ್ಲಿ ಇರಿಸಿ, ವಿಚಾರ ಅದು ವಿಚಾರ ಅಂದ್ರೆ ಪರಿಗಣನೆ, ವಿಚಾರ ಅಂತಹ ಪರ್ಯಾಲೋಚನೆ, ಕರಿಲೆ ನಿಮ್ಮಿಂದ ಮಾಡಲ್ಪಟ್ಟಾಗ, ಚಿತ್ತೆ ನಿಮ್ಮ ಹೃದಯದಲ್ಲಿ, ಪಾಬೆ ನೀವು ಪಡೆಯುವಿರಿ, ಚಮತ್ಕಾರ ಬೆರಗು. ಅನುವಾದ ಭಾವಾರ್ಥ. ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ತರ್ಕ ಹಾಗೂ ವಾದಗಳಲ್ಲಿ ನಿಮಗೆ ನಿಜವಾಗಿಯೂ ಆಸಕ್ತಿ ಇರುವುದೇ ಆದರೆ ದಯವಿಟ್ಟು ಆ ಆಸಕ್ತಿಯನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳ ಕರುಣೆಗೆ ಅನ್ವಯಿಸಿ ನೋಡಿ. ನೀವು ಹಾಗೆ ಮಾಡಿದಲ್ಲಿ ಪ್ರಭುಗಳ ಕರುಣೆಯು ಎದ್ದು ಕಾಣುವಷ್ಟು ಅದ್ಭುತವಾಗಿರುವುದನ್ನು ನೋಡುವಿರಿ. ಭಾವಾರ್ಥ. ಬದುಕನ್ನು ಕುರಿತ ಸಂಕುಚಿತ ದೃಷ್ಟಿಯಿಂದಾಗಿ ಜನರು ಸಾಮಾನ್ಯವಾಗಿ ನಾನಾ ತೆರನ ಮಾನವ ಕಲ್ಯಾಣ ಕಾರ್ಯಗಳನ್ನು ಸೃಷ್ಟಿಸುತ್ತಾರೆ. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರಾರಂಭಿಸಿದ ಮಾನವ ಕಲ್ಯಾಣ ಕಾರ್ಯಗಳು ತೀರಾ ಭಿನ್ನ ರೀತಿಯವು. ತರ್ಕ ಹಾಗೂ ವಾದಗಳಿಂದ ಯಾವುದು ಸಿದ್ಧವಾಗುತ್ತದೋ ಅಂತಹದನ್ನು ಮಾತ್ರ ಒಪ್ಪಿಕೊಳ್ಳ ಬಯಸುವ ನೈಯಾಯಿಕರ ಬಗೆಗೆ ಒಂದು ಮಾತು ಹೇಳಬೇಕಾಗಿದೆ. ನಿಜ, ತರ್ಕ ಹಾಗೂ ವಾದಗಳನ್ನು ಅನ್ವಯ ಮಾಡದೆ ಪರಮ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಪ್ರಶ್ನೆಯೇ ಬರುವುದಿಲ್ಲ. ದುರದೃಷ್ಟವಶಾತ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಗ್ರಹ ಗಳಿಸದೆ ತರ್ಕ ಹಾಗೂ ವಾದಗಳ ಹಾದಿ ಹಿಡಿಯುವವರು ತರ್ಕ ಹಾಗೂ ವಾದಗಳ ನೆಲೆಯಲ್ಲಿಯೇ ಉಳಿದು ಬಿಟ್ಟು ಆಧ್ಯಾತ್ಮಿಕ ಬದುಕಿನಲ್ಲಿ ಮುಂದುವರಿಯುವುದಿಲ್ಲ. ಹೀಗಿದ್ದು ವ್ಯಕ್ತಿಯು ತನ್ನಲ್ಲಿನ ವಾದ ಮಾಡುವ ಶಕ್ತಿಯನ್ನು ಮೂಲಭೂತವಾದ ಆಧ್ಯಾತ್ಮಿಕ ವಸ್ತುವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬಳಸುವಷ್ಟು ಬುದ್ಧಿವಂತನಾಗಿದ್ದರೆ ಆಗುವ ಪರಿಣಾಮವೇ ಬೇರೆ. ಆಗ ಪ್ರಾಪಂಚಿಕ ತರ್ಕದ ಆಧಾರದ ಮೇಲೆ ಸ್ಥಾಪಿತವಾದ ಅಲ್ಪಜ್ಞಾನವು ಅಪರಿಪೂರ್ಣ ಇಂದ್ರಿಯಗಳಿಗೆ ಅತೀತವಾದ ಪರಮ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುವುದು ಎಂಬುದು ಅರ್ಥವಾಗುತ್ತದೆ. ಆದ್ದರಿಂದಲೇ ಮಹಾಭಾರತವು ಅಚಿಂತ್ಯ ಖಲು ವಿಭಾವ ನ ತಾಂಸ್ ತರ್ಕೇಣ ಯೋಜಯೇತ್ ಎನ್ನುತ್ತದೆ. ಅಂದ್ರೆ ಮಹಾಭಾರತ ಭೀಷ್ಮ ಪರ್ವ 5ನೇ ಅಧ್ಯಾಯದ 22ನೇ ಶ್ಲೋಕ. ಪ್ರಾಪಂಚಿಕ ಜೀವಿಗಳ ಊಹೆಗೆ ಅಥವಾ ಇಂದ್ರಿಯ ಗ್ರಹಿಕೆಗೆ ಸಿಗುವಂತಹ ಒಂದು ವಸ್ತುವನ್ನು ಬರೆಯ ತರ್ಕದಿಂದ ಗ್ರಹಿಕೆಗೆ ಸಿಗದಂತಹ ಒಂದು ವಸ್ತುವನ್ನು ಬರಿಯ ತರ್ಕದಿಂದ ಅನುಸಂಧಾನ ಮಾಡಲಾದೀತು ಹೇಗೆ? ತರ್ಕ ಹಾಗೂ ವಾದಗಳಿಗೆ ಆಧ್ಯಾತ್ಮಿಕ ಶಕ್ತಿಯು ಬಹುತೇಕ ಇಲ್ಲವೇ ಇಲ್ಲ. ಹಾಗೂ ಆಧ್ಯಾತ್ಮಿಕ ಅರಿವಿಗೆ ಅನ್ವಯಿಸಿದರೆ ತರ್ಕವು ಸದಾ ಅಪರಿಪೂರ್ಣವೇ. ಪ್ರಾಪಂಚಿಕ ತರ್ಕವನ್ನು ಮುಂದೊಡ್ಡಿ ವ್ಯಕ್ತಿಯು ಪರಮ ಸತ್ಯದ ಬಗೆಗೆ ಆಗಿಂದಾಗೆ ತಪ್ಪು ನಿರ್ಣಯಗಳಿಗೆ ಬರುತ್ತಲೇ ಇರುತ್ತಾನೆ. ಇಂತಹ ಸಲ್ಲದ ನಿರ್ಣಯಕ್ಕೆ ಬಂದುದರ ಸಲುವಾಗಿ ವ್ಯಕ್ತಿಯು ಪರಮ ನರಿಯ ದೇಹ ಪಡೆಯುವ ಮಟ್ಟಕ್ಕೂ ಜಾರಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಶ್ವೇತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಮಾತಾಜಿ, ಭಗವಾನ್ ಶ್ರೀ ಚೈತನ್ಯ ಅಲ್ಲಿಂದ ಮಾತಾಜಿ. ಅಲ್ಲ, ಇವೆಲ್ಲ ಹೇಗೂ ಇರಲಿ. ಓಕೆ ಮಾತಾಜಿ. ಇವೆಲ್ಲ ಹೇಗೂ ಇರಲಿ, ತರ್ಕ ಹಾಗೂ ವಾದಗಳ ಮೂಲಕ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳ ಬಯಸುವ ನಿಜವಾದ ವಿಚಾರಿಗಳಿಗೆ ಸರ್ವದಾ ಸ್ವಾಗತವಿದೆ. ಅಂತಹವರಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಮಾಡಿಕೊಳ್ಳುವ ಮನವಿ ಇದು.
ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಕರುಣೆಯನ್ನು ನಿಮ್ಮ ನಿರ್ಣಾಯಕ ಪರೀಕ್ಷೆಗೆ ಒಳಪಡಿಸಿ. ನೀವು ನಿಜವಾಗಿಯೂ ತಾರ್ಕಿಕರೇ ಆಗಿದ್ದರೆ ಚೈತನ್ಯ ಮಹಾಪ್ರಭುಗಳಿಗಿಂತ ಹೆಚ್ಚು ಕರುಣಾಶಾಲಿ ಮಹಾಪುರುಷರು ಇನ್ನೊಬ್ಬರಿಲ್ಲ ಎಂಬ ಸರಿಯಾದ ನಿರ್ಣಯಕ್ಕೆ ನೀವು ಬರುತ್ತೀರಿ. ಭಗವಾನ್ ಚೈತನ್ಯರ ದಯಾಪೂರ್ವ ಕಾರ್ಯಗಳನ್ನು ಇತರ ಎಲ್ಲಾ ಲೋಕ ಕಲ್ಯಾಣ ಕಾರ್ಯಗಳ ಪರಿಣಾಮಗಳೊಂದಿಗೆ ತಾರ್ಕಿಕರು ಹೋಲಿಸಲಿ. ಹಾಗೆ ಹೋಲಿಸುವವರ ತೀರ್ಪು ನೀಡುವ ಶಕ್ತಿ ಸರಿಯಾದದ್ದೇ ಆಗಿದ್ದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಜನಹಿತ ಕಾರ್ಯಗಳನ್ನು ಬೇರೆ ಯಾವ ಜನಪರ ಕಾರ್ಯಗಳು ಮೀರಿಸಲಾರವು ಎಂಬುದನ್ನು ಅರಿಯುತ್ತಾರೆ. ದೇಹವನ್ನು ಆಧಾರ ಮಾಡಿಕೊಂಡ ಮಾನವ ಕಲ್ಯಾಣ ಕಾರ್ಯಗಳನ್ನು ಮಾಡುವುದರಲ್ಲೇ ಪ್ರತಿಯೊಬ್ಬರೂ ನಿರತರಾಗಿದ್ದಾರೆ. ಆದರೆ ಅಂತವಂತ ಇಮೆ ದೇಹ ನಿತ್ಯ ಶೋಕ್ತ ಶರೀರಿನಃ. ಐಹಿಕ ದೇಹವು ಕೊನೆಗೆ ಇಲ್ಲವಾಗತಕ್ಕದ್ದು. ಆದರೆ ಆಧ್ಯಾತ್ಮಿಕ ಆತ್ಮವು ಚಿರಂತನವಾದದ್ದು ಎಂದು ಭಗವದ್ಗೀತೆಯು 2.18 ನಮಗೆ ತಿಳಿಯಪಡಿಸುತ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಕಲ್ಯಾಣ ಕಾರ್ಯಗಳು ಚಿರಂತನಾತ್ಮಕ್ಕೆ ಸಂಬಂಧಿಸಿದಂತೆ ಮಾಡಿದವುಗಳಾಗಿ ತನ್ನ ದೇಹದ ಸಲುವಾಗಿ ಅದರ ಸುಖಕ್ಕಾಗಿ ಮನುಷ್ಯನು ಎಷ್ಟೇ ಪ್ರಯತ್ನ ಮಾಡಿದರೂ ಆ ದೇಹವಂತೂ ಒಂದು ದಿನ ಇಲ್ಲವಾಗುವಂಥದ್ದೇ. ಅಷ್ಟೇ ಅಲ್ಲ, ಆ ದೇಹಿಯು ತನ್ನ ಪೂರ್ವ ಕರ್ಮ ಅನುಸಾರ ಇನ್ನೊಂದು ದೇಹ ಪಡೆಯುತ್ತಾನೆ ಎನ್ನುವುದನ್ನು ಇದೇ. ಧನ್ಯವಾದಗಳು ಮಾತಾಜಿ. ಬೇರೊಬ್ಬರಿಗೆ ಅವಕಾಶ ಕೊಡುವ. ಉಮಾ ಕುಲಕರ್ಣಿ ಮಾತಾಜಿ. ಉಮಾ ಕುಲಕರ್ಣಿ ಮಾತಾಜಿ ಹರೇ ಕೃಷ್ಣ ಓದ್ತಿರ ಮಾತಾಜಿ. ಉಮಾ ಕುಲಕರ್ಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಉಮಾದೇವಿ ಮಾತಾಜಿ ಓದಿ. ಉಮಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಿಂದ ಮಾತಾಜಿ? ದೇಹವನ್ನು ಪಡೆಯುತ್ತಾನೆ ಎನ್ನುವುದು ಇದೆ. ಆದ್ದರಿಂದ ವ್ಯಕ್ತಿಯು ಪರಕಾಯ ಪ್ರವೇಶದ ಅಲ್ಲಿಂದ ಗೊತ್ತಾಯ್ತು ಮಾತಾಜಿ. ದೇಹ ಪಡೆಯುತ್ತಾನೆ ಎನ್ನುವುದು ಇದೆ. ಆದ್ರಿಂದ ವ್ಯಕ್ತಿಯು ಆತ್ಮದ ಪರಕಾಯ ಪ್ರವೇಶ ಮಾತಾಜಿ. ಕೇಳಿಸ್ತದ ಎಲ್ಲರಿಗೂ? ಇಲ್ಲ, ಕೇಳಿಸ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಮಾತಾಜಿ, ದೇಹದ ಅಗತ್ಯಗಳನ್ನು ಕೇಳಿಸ್ತದೆ. ಉಪೇಕ್ಷಿಸದೆಯೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಆಧ್ಯಾತ್ಮಿಕ ಬೆಳವಣಿಗೆಯ ಜ್ಞಾನವನ್ನು ಬೋಧಿಸಿದರು. ಕೇಳಿಸ್ತಾ ಇದೆ ಮಾತಾಜಿ? ಹಾ ಮಾತಾಜಿ. ಮನುಕುಲದ ಸ್ಥಿತಿಯನ್ನು ಉತ್ತಮಪಡಿಸುವುದೇ ಅದರ ಆಶಯವಾಗಿತ್ತು. ಆದ್ರಿಂದ ನೈಯಾಯಿಕರು ಸರಿಯಾದ ತೀರ್ಪಿಗೆ ಬಂದಿದ್ದೇ ಆದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಮಹಾ ವದನ್ಯಾವತಾರ ಬಹು ನೆಟ್ವರ್ಕ್ ಇಶ್ಯೂ ಇರ್ಬೇಕು ಮಾತಾಜಿ ಅವರಿಗೆ. ಸ್ವಲ್ಪ ಕಿಟಕಿ ಕಡೆ ಬನ್ನಿ ಮಾತಾಜಿ. ಉಮಾದೇವಿ ಮಾತಾಜಿ ಕೇಳಿಸುದಿಲ್ಲ ಮಾತಾಜಿ. ಉದಾತ್ತ ಅವತಾರ ಎಂದು ನಿರ್ಣಯಕ್ಕೆ ಬರುತ್ತಾರೆ. ಕೇಳಿಸ್ತಾ ಇದೆ ಮಾತಾಜಿ ಇವಾಗ? ಹಾಗೆ ನೋಡಿದ್ರೆ ಸ್ವಯಂ ಭಗವಾನ್ ಕೃಷ್ಣನಿಗಿಂತ ಚೈತನ್ಯ ಮಹಾಪ್ರಭುಗಳು ಹೆಚ್ಚು ಉದಾರ ಚರಿತರು. ವ್ಯಕ್ತಿಯು ತನಗೆ ಶರಣಾಗತನಾಗಬೇಕೆಂದು ಕೃಷ್ಣನು ಅಕ್ಕೊತ್ತಾಯ ಮಾಡಿದ. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳಷ್ಟು ಉದಾರವಾಗಿ ಕೃಷ್ಣನು ದೈವ ಪ್ರೇಮವನ್ನು ಹಂಚಲಿಲ್ಲ. ಆದ್ದರಿಂದ ಶ್ರೀಲ ರೂಪ ಗೋಸ್ವಾಮಿಯವರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ನಮೋ ಮಹಾ ವದನಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರ ವಿಷಯ ನಮಃ ಎಂಬ ಶಬ್ದಗಳಿಂದ ಸೂಚಿಸುತ್ತಾರೆ. ಮನುಜ ಕುಲಕ್ಕೆ ಕೃಷ್ಣನು ಭಗವದ್ಗೀತೆಯನ್ನು ಕೊಟ್ಟು ಅದರ ಮೂಲಕ ಅವನನ್ನು ಯಥಾರ್ಥದಲ್ಲಿ ಅರಿಯಬಹುದು. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಸ್ವಯಂ ಕೃಷ್ಣನೇ ಹೌದು. ಕೃಷ್ಣ ಪ್ರೇಮವನ್ನು ಯಾವ ತಾರತಮ್ಯವನ್ನು ಮಾಡದೆ ಹಂಚಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಓದಿದೆ ಎಲ್ಲರಿಗೂ. ತರ್ಕ ಹಾಗೂ ವಾದಗಳಲ್ಲಿ ನಿಮ್ಗೆ ನಿಜವಾಗಿಯೂ ಆಸಕ್ತಿ ಇರೋದೇ ಆದ್ರೆ ದಯವಿಟ್ಟು ಆ ಆಸಕ್ತಿಯನ್ನ ಚೈತನ್ಯ ಮಹಾಪ್ರಭುಗಳ ಕರುಣೆಗೆ ಅನ್ವಯಿಸಿ ಅಂತ ಹೇಳಿ. ಅಂದ್ರೆ ನಿಮ್ಗೆ ಆ ವಾದ ಮಾಡ್ಲಿಕ್ಕೆ ಎಷ್ಟೊಂದು ಶಕ್ತಿ ಇದೆ, ಆ ಶಕ್ತಿಯನ್ನ ಸರಿಯಾದ ಕಡೆಗೆ ಡೈರೆಕ್ಷನ್ಗೆ ನೀವು ತಿರುಗಿಸಿ ಅಂತ ಹೇಳುವ ಹಾಗೆ ಅದನ್ನ ಚೈತನ್ಯ ಮಹಾಪ್ರಭುಗಳ ಕರುಣೆಗೆ ಅನ್ವಯಿಸಿ ಅಲ್ಲಿ ಅವರಲ್ಲಿ ನೀವು ತರ್ಕ ಮಾಡಿ, ಅವರು ಹೇಳುವ ವಿಚಾರದಲ್ಲಿ ನೀವು
ವಾದ ಮಾಡಿಕೊಂಡು ಅದನ್ನ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು, ನೀವು ಹಾಗೆ ಮಾಡಿದಲ್ಲಿ ಪ್ರಭುಗಳ ಕರುಣೆಯು ಎದ್ದು ಕಾಣುವಷ್ಟು ಅದ್ಭುತವಾಗಿರುವುದನ್ನ ನೋಡುವಿರಿ. ಅಂದ್ರೆ ನಿಜಾಂಶ ಏನಿದೆ ಅದನ್ನ ನೀವು ಕಾಣ್ಬಹುದು ಅಂತ ಒಂದು ಅದ್ಭುತವಾದ ಒಂದು ಸಂದೇಶ ಇದು ಪ್ರಭುಗಳು ನಮ್ಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು, ಹಾಗೆ ಬದುಕನ್ನು ಕುರಿತ ಸಂಕುಚಿತ ದೃಷ್ಟಿಯಿಂದ ಜನರು ಸಾಮಾನ್ಯವಾಗಿ ನಾನಾ ತೆರನ ಮಾನವ ಕಲ್ಯಾಣ ಕಾರ್ಯಗಳನ್ನ ಸೃಷ್ಟಿಸುತ್ತಾರಲ್ವಾ. ಜನಸೇವೆ, ಜನಾರ್ದನ ಸೇವೆ ಅಂತ ಹೇಳ್ಕೊಂಡು ಬೇರೆ ರೀತಿಯಲ್ಲಿ ಸಹಾಯ ಮಾಡ್ಲಿಕ್ಕೆ ಅದೇ ಮಾನವ ಕಲ್ಯಾಣ ಅಂತ ತಿಳ್ಕೊಳ್ತಾರೆ. ಆದ್ರೆ ನಿಜವಾದ ಮಾನವ ಕಲ್ಯಾಣ ಅಂತ ಹೇಳಿದ್ರೆ ಆತ್ಮೋನ್ನತಿಯನ್ನ ಮಾಡುವಂಥದ್ದು, ಆತ್ಮದ ಒಂದು ಸಾಕ್ಷಾತ್ಕಾರಕ್ಕೆ ಬೇಕಾದಂತ ಒಂದು ಜ್ಞಾನವನ್ನ ಕೊಡುವಂಥದ್ದು ನಿಜವಾದ ಮಾನವ ಕಲ್ಯಾಣ ಅಂತ ಹೇಳಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳಿರುವಂಥದ್ದು. ಚೈತನ್ಯ ಮಹಾಪ್ರಭುಗಳು ಪ್ರಾರಂಭಿಸಿದ ಮಾನವ ಕಲ್ಯಾಣ ಕಾರ್ಯಗಳು ತೀರಾ ಭಿನ್ನ ರೀತಿಯವು. ತರ್ಕ ಹಾಗೂ ವಾದಗಳಿಂದ ಯಾವುದು ಸಿದ್ಧವಾಗ್ತದೋ ಅಂತಹದನ್ನು ಮಾತ್ರ ಒಪ್ಪಿಕೊಳ್ಳ ಬಯಸುವ ನ್ಯಾಯಿಕರ ಬಗೆಗೆ ಒಂದು ಮಾತು ಹೇಳಬೇಕಾಗಿದೆ. ಅಂದ್ರೆ ನಿಜ ತರ್ಕ ಹಾಗೂ ವಾದಗಳನ್ನ ಅನ್ವಯ ಮಾಡದೆ ಪರಮ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವ ಪ್ರಶ್ನೆಯೇ ಬರುವುದಿಲ್ಲ ಅಂತ ಹೇಳ್ಕೊಂಡು, ನಿಜವಾಗಿ ಯಾವುದರಲ್ಲಿ ನಾವು ತರ್ಕ ಮಾಡ್ಬೇಕು? ಈಗ ನಾವು ಗಾಳಿ ಕಾಣುವುದಿಲ್ಲ ಅಂತ ಹೇಳಿದ್ರೆ ಗಾಳಿಯೇ ಇಲ್ಲ ಅಂತ ಅರ್ಥ ಅಲ್ಲ, ಭಗವಂತ ಕಾಣ್ತಾ ಇಲ್ಲ ಅಂದ್ರೆ ಭಗವಂತ ಇಲ್ಲ ಅಂತ ಅರ್ಥ ಅಲ್ಲ. ಯಾವ ರೀತಿಯಲ್ಲಿ ನಾವು ಭಗವಂತನನ್ನ ಕಾಣ್ಬೋದು? ಆ ಶುದ್ಧ ಪ್ರೇಮ ಭಕ್ತಿ ಮಾಡುವ ಮೂಲಕ ಭಗವಂತನ ಅರಿವನ್ನ ನಾವು ಅನುಭವಿಸ್ಬೋದು. ಆ ರೀತಿ ಇಲ್ಲಿ ನಮ್ಗೆ ಚೈತನ್ಯ ಮಹಾಪ್ರಭುಗಳು ತಿಳಿಸ್ಕೊಡುವಂಥದ್ದು. ಆದ್ರೆ ಜನರು ಅದರ ಕಡೆ ಆಸಕ್ತರಾಗುವುದಿಲ್ಲ ಹೊರತು ಒಣ ವಾದಗಳಲ್ಲಿ ಇರ್ತಾರೆ ಅಂತ ಹೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೋದು. ದುರಾದೃಷ್ಟವಶಾತ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಗ್ರಹ ಗಳಿಸದೆ ತರ್ಕ ಹಾಗೂ ವಾದಗಳ ಹಾದಿ ಹಿಡಿಯುವವರು ತರ್ಕ ಹಾಗೂ ವಾದಗಳ ನೆಲೆಯಲ್ಲಿಯೇ ಉಳಿದು ಬಿಟ್ಟು ಆಧ್ಯಾತ್ಮಿಕ ಬದುಕಿನಲ್ಲಿ ಮುಂದುವರಿಯುವುದಿಲ್ಲ. ಅವರ ಏನು ಊಹಾಪೋಹದಲ್ಲಿ ತರ್ಕ ಮಾಡ್ತಾ ಇರ್ತಾರೆ. ಸೊ ಅಂತ ತರ್ಕದಿಂದಾಗಿ ಏನಾಗ್ತದೆ, ಅವರಿಗೆ ಆಧ್ಯಾತ್ಮಿಕ ಬದುಕಿನಲ್ಲಿ ಅವರು ಮುಂದುವರಿಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು, ಹೀಗಿದ್ದು ವ್ಯಕ್ತಿಯು ತನ್ನಲ್ಲಿನ ವಾದ ಮಾಡುವ ಶಕ್ತಿಯನ್ನ ಮೂಲಭೂತವಾದ ಆಧ್ಯಾತ್ಮಿಕ ವಸ್ತುವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಳಸುವಷ್ಟು ಬುದ್ಧಿವಂತನಾಗಿದ್ದಿದ್ರೆ ಆಗುವ ಪರಿಣಾಮವೇ ಬೇರೆ ಆಗ್ತಾ ಇತ್ತು ಅಂತ ಹೇಳ್ಕೊಂಡು, ಆಗ ಪ್ರಾಪಂಚಿಕ ತರ್ಕದ ಆಧಾರದ ಮೇಲೆ ಸ್ಥಾಪಿತವಾದ ಅಲ್ಪಜ್ಞಾನ ಅಪರಿಪೂರ್ಣ ಇಂದ್ರಿಯಗಳಿಗೆ ಅತೀತನಾದ ಪರಮ ಸತ್ಯವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡದು ಎಂಬುದು ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ಆ ಊಹಾಪೋಹದ ತರ್ಕ ಏನಿದೆ ಅದರಿಂದ ನಮ್ಗೆ ಈ ನಮ್ಮ ಇಂದ್ರಿಯಗಳಿಗೆ ನಿಲುಕದ ಭಗವಂತ ಅಧೋಕ್ಷಜ ಅವನನ್ನ ನಾವು ಈ ಒಂದು ವಾದ ತರ್ಕಗಳಿಂದ ನಮ್ಗೆ ಅವನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಪರಮ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗೋದಿಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಹೇಳುವಂಥದ್ದು. ಹಾಗೇನೆ ಅಲ್ಲಿ ಮಹಾಭಾರತ ಕೂಡ ಹೇಳ್ತದೆ, ಅಚಿಂತ್ಯ ಖಲು ಏಭವ ನ ತಾನ್ಸ್ ತರ್ಕೇಣ ಯೋಜಯೇ. ಅಂದ್ರೆ ಪ್ರಾಪಂಚಿಕ ಜೀವಿಗಳ ಊಹೆಗೆ ಅಥವಾ ಇಂದ್ರಿಯ ಗ್ರಹಿಕೆಗೆ ಸಿಗದಂತಹ ಒಂದು ವಸ್ತು ಭಗವಂತ. ಸೊ ಅಂತ ಒಂದು ಭಗವಂತನನ್ನ ಬರಿಯ ತರ್ಕದಿಂದ ಅನುಸಂಧಾನ ಮಾಡ್ಲಿಕ್ಕೆ ಆಗ್ತದ? ಖಂಡಿತ ಆಗಲ್ಲ. ತರ್ಕ ಹಾಗೂ ವಾದಗಳಿಗೆ ಆಧ್ಯಾತ್ಮಿಕ ಶಕ್ತಿ ಬಹುತೇಕ ಇಲ್ಲವೇ ಇಲ್ಲ. ಹಾಗೂ ಆಧ್ಯಾತ್ಮಿಕ ಅರಿವಿಗೆ ಅನ್ವಯಿಸಿದರೆ ತರ್ಕವು ಸದಾ ಅಪರಿಪೂರ್ಣವೇ ಅಂತ ಹೇಳ್ತದೆ. ಸೊ ಭಗವಂತನಲ್ಲಿ ನಾವು ಅಂದ್ರೆ ಭಗವಂತನ ಇರುವಿನ ಬಗ್ಗೆ ನಾವು ಊಹಾಪೋಹದಿಂದ ತರ್ಕವಾದಗಳನ್ನ ಮಾಡುದು ಅದು ಅಪರಿಪೂರ್ಣ ಅಂತ ಹೇಳ್ಕೊಂಡು, ಹಾಗೆ ಪ್ರಾಪಂಚಿಕ ತರ್ಕವನ್ನ ಮುಂದೊಡ್ಡಿ ವ್ಯಕ್ತಿಯು ಪರಮಸತ್ಯದ ಬಗೆಗೆ ಆಗಿಂದಾಗೆ ತಪ್ಪು ನಿರ್ಣಯಗಳಿಗೆ ಬರ್ತಾನೆ ಅಲ್ವಾ. ಆ ರೀತಿ ಏನೋ ಒಂದು ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾರೆ, ಆದ್ರೆ ಅದೆಲ್ಲ ಏನೋ ತಪ್ಪು ನಿರ್ಣಯಕ್ಕೆ ಒಂದು ನಮ್ಮನ್ನ ಕೊಂಡೊಯ್ತದೆ ಅಂತ ಹೇಳ್ಕೊಂಡು, ಇಂತಹ ಸಲ್ಲದ ನಿರ್ಣಯಕ್ಕೆ ಬಂದುದರ ಫಲವಾಗಿ ಏನಾಗ್ತದೆ, ವ್ಯಕ್ತಿಯು ನರಿಯ ದೇಹ ಪಡೆಯುವ ಮಟ್ಟಕ್ಕೂ ಜಾರಬಹುದು. ಅಂದ್ರೆ ಒಬ್ಬ ಕುರುಡ ಮತ್ತೊಬ್ಬ ಕುರುಡನನ್ನ ರಸ್ತೆ ದಾಟಿಸ್ತಾನೆ ಅಂತ ಹೇಳಿದ್ರೆ ಇಬ್ರು ಕೂಡ ಒಂದು ಗುಂಡಿಗೆ ಬೀಳುವ ಹಾಗೆ ಆಗ್ತದೆ ಅದು. ಸೊ ಹಾಗೆ ನರಿಯ ದೇಹ ಪಡೆಯುವ ಅಂದ್ರೆ ಮತ್ತೆ ನಾವು ಈ ಆತ್ಮದ ಉನ್ನತಿಯಾಗಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಈ ಜನ್ಮ ಮೃತ್ಯುವಿಂದ ಬಿಡುಗಡೆ ಆಗುವ ಬದಲಿಗೆ ಮತ್ತೆ ನಾವು ಪ್ರಾಣಿ ದೇಹವನ್ನ ಪಡೆಯುವಂತ ಒಂದು ಪರಿಸ್ಥಿತಿಯನ್ನ ನಾವು ಎತ್ತಬಹುದು ಅಂತ ಹೇಳ್ಕೊಂಡು ಇಲ್ಲಿ ಹೇಳ್ತಾರೆ, ಅಂತ ಒಣ ತರ್ಕಗಳಿಂದ. ಇವೆಲ್ಲ ಹೇಗೋ ಇರಲಿ, ತರ್ಕ ಹಾಗೂ ವಾದಗಳ ಮೂಲಕ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಿದ್ಧಾಂತವನ್ನ ಅರ್ಥ ಮಾಡಿಕೊಳ್ಳ ಬಯಸುವ ನಿಜವಾದ ವಿಚಾರಿಗಳಿಗೆ ಸರ್ವದಾ ಸ್ವಾಗತವಿದೆ. ಅಂದ್ರೆ ಸರಿಯಾದ ಒಂದು ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಭಗವಂತನೇ ಅವತಾರ, ಅಂತವ್ರ ಹತ್ರ ನಾವು ವಾದವನ್ನ ಅಂದ್ರೆ ಆ ಒಂದು ತರ್ಕ ಮಾಡುವ ಒಂದು ಆಸಕ್ತ ಜನರಿಗೆ ಅಂತವರ ಬಳಿ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬೇಕಾದ ಜ್ಞಾನವನ್ನ ಪಡ್ಕೊಂಡಾಗ ಅಂತವರಿಗೆ ಸರ್ವದಾ ಸ್ವಾಗತವಿದೆ ಅಂತ ಹೇಳ್ತಾರೆ. ಸೊ ಅಂತವರಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಮಾಡಿಕೊಳ್ಳುವ ಮನವಿ ಅಂತ ಹೇಳಿದ್ರೆ ಈ ರೀತಿ ಹೇಳ್ತಾರೆ ಅವರು, ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಕರುಣೆಯನ್ನ ನಿಮ್ಮ ನಿರ್ಣಾಯಕ ಪರೀಕ್ಷೆಗೆ ಒಳಪಡಿಸಿ. ಯಾಕೆ ಅವ್ರು ಇಷ್ಟೊಂದು ಹೇಳ್ತಾ ಇದ್ದಾರೆ, ಹರೇ ಕೃಷ್ಣ ಮಹಾಮಂತ್ರದಿಂದಲೇ ನೀವು ಪರಿಪೂರ್ಣ ಭಗವಂತನ
ಒಂದು ಕೃಷ್ಣ ಪ್ರೇಮವನ್ನ ಪಡಿಬಹುದು ಅಂತ ಹೇಳ್ಕೊಂಡು ಅಲ್ಲಿ ನೀವು ನಿಜವಾದ ತಾರ್ಕಿಕರಾಗಿದ್ದರೆ ಅಂತ ಒಂದು ಅವರಲ್ಲಿ ನೀವು ವಿಚಾರ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ಚೈತನ್ಯ ಮಹಾಪ್ರಭುಗಳಿಗಿಂತ ಹೆಚ್ಚು ಕರುಣಾಶಾಲಿ ಮಹಾಪುರುಷರು ಇನ್ನೊಬ್ಬರಿಲ್ಲ ಎಂಬ ಸರಿಯಾದ ನಿರ್ಣಯಕ್ಕೆ ಆಗ ನೀವು ಬರ್ತೀರಿ ಅಂತ ಹೇಳ್ಕೊಂಡು ಭಗವಾನ್ ಚೈತನ್ಯರ ದಯಾಪೂರ್ಣ ಕಾರ್ಯಗಳನ್ನ ಇತರ ಎಲ್ಲ ಲೋಕ ಕಲ್ಯಾಣ ಕಾರ್ಯಗಳ ಪರಿಣಾಮಗಳೊಂದಿಗೆ ತಾರ್ಕಿಕರು ಹೋಲಿಸಿದ್ರೆ ಹಾಗೆ ಹೋಲಿಸುವವರ ತೀರ್ಪು ನೀಡುವ ಶಕ್ತಿ ಸರಿಯಾದುದೇ ಆಗಿದ್ದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಜನಹಿತ ಕಾರ್ಯಗಳನ್ನ ಬೇರೆ ಯಾವ ಜನಪರ ಕಾರ್ಯಗಳು ಕೂಡ ಮೀರಿಸಲಾರವು ಎಂಬುದನ್ನು ಅರಿತಾರೆ ಅಂತ ಹೇಳಿದ್ರೆ ಬೇರೆ ಎಷ್ಟೇ ಅವರು ಡೊನೇಷನ್ ಕೊಡ್ಲಿ ಏನೇ ಕಟ್ಟಿಸಿಕೊಡ್ಲಿ ಯಾವುದು ಎಲ್ಲಕ್ಕಿಂತ ಕೂಡ ಚೈತನ್ಯ ಮಹಾಪ್ರಭುಗಳು ಹೇಳುವ ಆ ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡುವುದು ಅಥವಾ ಕೃಷ್ಣ ಪ್ರಜ್ಞೆಯನ್ನ ಒಬ್ರಿಗೆ ಕೊಟ್ಟು ಅವನ ಆತ್ಮದ ಉನ್ನತಿಯನ್ನ ಮಾಡುವುದು ಈ ಎಲ್ಲ ಒಂದು ಕಲ್ಯಾಣ ಏನಿದೆ ಜನಹಿತ ಕಾರ್ಯಗಳನ್ನ ಮೀರಿಸುವಂತದ್ದು ಅಂತ ಹೇಳ್ಕೊಂಡು ಅಂದ್ರೆ ಆ ಶಾಶ್ವತದ ಒಂದು ಫಲವನ್ನ ನೀಡುವಂತವು ಅಂತ ಹೇಳ್ಕೊಂಡು ದೇಹವನ್ನ ಆಧಾರ ಮಾಡಿಕೊಂಡ ಮಾನವ ಕಲ್ಯಾಣ ಕಾರ್ಯಗಳನ್ನು ಮಾಡುವುದರಲ್ಲಿ ಪ್ರತಿಯೊಬ್ಬನು ನಿರತರಾಗಿದ್ದಾನೆ ಅಂದ್ರೆ ದೇಹದ ನೆಲೆಯಲ್ಲಿ ಇದ್ಕೊಂಡೇ ಮಾನವ ಕಲ್ಯಾಣ ಕಾರ್ಯಗಳನ್ನ ಮಾಡುವುದ್ರಲ್ಲಿ ಎಲ್ಲರೂ ನಿರತರಾಗಿರ್ತಾರೆ. ಆದ್ರೆ ಈ ದೇಹ ಅಂತ ಹೇಳುವಂತದ್ದು ಕ್ಷಣಿಕ, ಅದು ಅಶಾಶ್ವತವಾದದ್ದು, ಅನಿತ್ಯವಾದದ್ದು. ಸೊ ಅಂತವಂತ ಈ ಭಗವದ್ಗೀತೆಯಲ್ಲೇ ಹೇಳ್ತಾರೆ ಭಗವಂತ, ಅಂತವಂತ ಇಮೇ ದೇಹ ನಿತ್ಯ ಸೋಕ್ತ ಶರೀರಿಣಃ ಅಂತೇಳಿ. ಈ ಐಹಿಕ ದೇಹ ಒಂದು ಕೊನೆಗೆ ಇಲ್ಲವಾಗುವಂತದ್ದು. ಎಷ್ಟೇ ನೀವು ದೇಹದ ಭಾವನೆಯಲ್ಲಿ ಇದ್ಕೊಂಡು ಎಷ್ಟೇ ಸಹಾಯ ಮಾಡಿದ್ರು ಕೂಡ ಆ ದೇಹ ಈ ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ ನಂತರ ಅದು ಎಂಡ್ ಆಗ್ಬೇಕಾಗ್ತದೆ. ಸೊ ಹಾಗೆ ಕೊನೆಗೆ ಇಲ್ಲವಾಗತಕ್ಕಂಥದ್ದು. ಆದರೆ ಆಧ್ಯಾತ್ಮಿಕ ಆತ್ಮ ಏನಿದೆ ಅದು ಚಿರಂತನವಾದದ್ದು. ಅಂತ ಆತ್ಮಕ್ಕೆ ನಾವು ಉನ್ನತಿಯನ್ನ ಮಾಡ್ಬೇಕು ಅಂತ ಅಲ್ಲಿ ಹೇಳುವಂಥದ್ದು. ಸೊ ಅದು ಭಗವದ್ಗೀತೆ 2.18 ನಮ್ಗೆ ತಿಳಿಯಪಡಿಸ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಕಲ್ಯಾಣ ಕಾರ್ಯಗಳು ಚಿರಂತನ ಆತ್ಮಕ್ಕೆ ಸಂಬಂಧಿಸಿದಂತೆ ಮಾಡಿದವುಗಳು ಅಲ್ಲ, ಆತ್ಮದ ಉನ್ನತಿಗೆ, ಪತಿತ ಆತ್ಮಗಳ ಉನ್ನತಿಗಾಗಿ ಇಲ್ಲಿ ಮಾಡಿರುವಂತ ಈ ಒಂದು ಚೈತನ್ಯ ಮಹಾಪ್ರಭುಗಳ ಇದು ಈ ಕೃಷ್ಣ ಪ್ರಜ್ಞೆಯ ಒಂದು ಪ್ರಚಾರ. ತನ್ನ ದೇಹದ ಸಲುವಾಗಿ, ಅದರ ಸುಖಕ್ಕಾಗಿ ಮನುಷ್ಯನು ಎಷ್ಟೇ ಪ್ರಯತ್ನ ಮಾಡಿದರೂ ಆ ದೇಹವಂತೂ ಒಂದು ದಿನ ಇಲ್ಲವಾಗುವುದು ಅಷ್ಟೇ ಅಲ್ಲ, ಆ ದೇಹಿಯು ತನ್ನ ಪೂರ್ವ ಕರ್ಮದ ಅನುಸಾರ ಇನ್ನೊಂದು ದೇಹ ಪಡೆಯುತ್ತಾನೆ ಅಲ್ವಾ. ಆ ದೇಹದ ಭಾವನೆಯಲ್ಲಿ ಇಟ್ಕೊಂಡು ಕಾಮ್ಯ ಕರ್ಮಗಳನ್ನ ಮಾಡುವುದು ಅಥವಾ ಅಂದ್ರೆ ಪ್ರಾಣಿಗಳ ತರ ಬದುಕಿದ್ರೆ ಮತ್ತೆ ಅವನು ಆಹಾರ ನಿದ್ರೆ ಮೈಥುನ ಅಂತ ಇದ್ರೆ ಮತ್ತೆ ಅವನೊಂದು ಪ್ರಾಣಿ ದೇಹವನ್ನೇ ಪಡೆಯುವಂತ ಒಂದು ಪರಿಸ್ಥಿತಿ. ಸೊ ಆದ್ದರಿಂದ ವ್ಯಕ್ತಿ ಆತ್ಮದ ಒಂದು ಪರಾಕಾಯ ಪ್ರವೇಶದ ವಿಜ್ಞಾನವನ್ನ ಅರ್ಥ ಮಾಡಿಕೊಳ್ಳದೆ ಬರೀಯ ದೇಹವಷ್ಟೇ ಸರ್ವಸ್ವ ಅಂತ ಯಾರಾದ್ರೂ ಪರಿಗಣಿಸಿದ್ರೆ ಅಂತವರಿಗೆ ಆ ಬುದ್ಧಿ ಅಷ್ಟೇನು ಬೆಳೆದಿಲ್ಲ ಅಂತಾನೆ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ದೇಹದ ಅಗತ್ಯಗಳನ್ನ ಉಪೇಕ್ಷಿಸದೆಯೇ ಈ ಶ್ರೀ ಚೈತನ್ಯ ಮಹಾಪ್ರಭುಗಳು ಆಧ್ಯಾತ್ಮಿಕ ಬೆಳವಣಿಗೆಯ ಜ್ಞಾನವನ್ನ ಬೋಧಿಸಿದರು. ಮನುಜ ಕುಲದ ಸ್ಥಿತಿಯನ್ನ ಉತ್ತಮ ಪಡಿಸುವುದೇ ಅವರ ಆಶಯ ಆಗಿತ್ತು. ಆದ್ದರಿಂದ ನ್ಯಾಯಿಕರು ಸರಿಯಾದ ತೀರ್ಪಿಗೆ ಬಂದದ್ದೇ, ಅಂದ್ರೆ ಯಾರು ನ್ಯಾಯಕ್ಕಾಗಿ ಮಾತಾಡ್ತಾರೆ ಅಂತವ್ರು ಸರಿಯಾದ ತೀರ್ಪಿಗೆ ಬರುವಂತದ್ದಾದ್ರೆ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳು ಅಂತ ಒಂದು ಮಹಾವದನ್ಯಾವತಾರ, ಅಂದ್ರೆ ತುಂಬಾ ಉದಾತ್ತ ಅವತಾರ ಅಂತ ಹೇಳ್ಕೊಂಡು ನಿರ್ಣಯಕ್ಕೆ ಅವ್ರು ಬರ್ತಾರೆ ಅಂತ ಹೇಳ್ಕೊಂಡ್ರೆ ನಿಜವಾದ ಒಂದು ಏನು ಜ್ಞಾನ, ನಿಜವಾದ ನಾವು ಇದನ್ನ ಅಂದ್ರೆ ಆತ್ಮದ ಉನ್ನತಿಯನ್ನ ಮಾಡ್ಕೊಳ್ಳುವ ಕಡೆ ನಾವು ಗಮನ ಕೊಡ್ಬೇಕು ಅಂತ ಹೇಳ್ಕೊಂಡು. ಹಾಗೆ ನೋಡಿದರೆ ಸ್ವಯಂ ಭಗವಾನ್ ಕೃಷ್ಣನಿಗಿಂತ ಚೈತನ್ಯ ಮಹಾಪ್ರಭುಗಳು ಹೆಚ್ಚು ಉದಾರ ಚರಿತರು ಅಂತ ಹೇಳ್ತಾರೆ ಇಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಹೇಳುವ ಇದ್ರಲ್ಲಿ ಪ್ರಭುಪಾದರು ನಮ್ಗೆ ಭಾವಾರ್ಥದಲ್ಲಿ. ವ್ಯಕ್ತಿಯು ತನಗೆ ಶರಣಾಗತನಾಗ್ಬೇಕೆಂದು ಕೃಷ್ಣನು ಹಕ್ಕೊತ್ತಾಯ ಮಾಡಿದ. ಆದರೆ ಅಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳ್ಕೊಂಡು ಅಲ್ಲಿ ಹೇಳ್ತಾರೆ. ಆದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅದನ್ನ ಕೃಷ್ಣ ಪ್ರೇಮವನ್ನ ಅಂದ್ರೆ ಅಷ್ಟು ಚೈತನ್ಯ ಮಹಾಪ್ರಭುಗಳಷ್ಟು ಉದಾರವಾಗಿ ಕೃಷ್ಣನು ದೈವ ಪ್ರೇಮವನ್ನ ಹಂಚಲಿಲ್ಲ. ಅಲ್ಲಿ ಈ ಒಂದು ವಾಣಿಯ ಮೂಲಕ ಅವ್ರು ಹೇಳ್ತಾರೆ. ಆದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅವರ ನಡೆಯಲ್ಲಿ ತೋರಿಸಿಕೊಡ್ತಾರೆ ಯಾವ ರೀತಿ ಭಕ್ತಿ ಮಾಡಿದ್ರೆ ನಾವು ದೈವ ಪ್ರೇಮವನ್ನ ಪಡಿಬಹುದು ಅಂತ ಹೇಳ್ಕೊಂಡು. ಆದ್ದರಿಂದ ಶ್ರೀಲ ರೂಪ ಗೋಸ್ವಾಮಿ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ತಮ್ಮ ಗೌರವ ಪೂರ್ವಕ ನಮಸ್ಕಾರಗಳನ್ನ ಈ ರೀತಿ ಹೇಳ್ತಾರೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ ಎಂಬ ಶಬ್ದಗಳಿಂದ ಸೂಚಿಸ್ತಾರೆ. ಮನುಜ ಕುಲಕ್ಕೆ ಕೃಷ್ಣನು ಭಗವದ್ಗೀತೆಯನ್ನು ಕೊಟ್ಟ, ಅದರ ಮೂಲಕ ಅವನನ್ನು ಯಥಾರ್ಥದಲ್ಲಿ ಅರಿಯಬಹುದು ಅಲ್ವಾ. ನಮ್ಮ ಒಂದು ಉದ್ಧಾರಕ್ಕಾಗಿ ಭಗವದ್ಗೀತೆಯಲ್ಲಿ ಎಲ್ಲ ವಿಚಾರವನ್ನ ಕೊಟ್ಟಿದ್ದಾರೆ. ಯಥಾರ್ಥವಾಗಿ ಯಾರು ಅದನ್ನ ಅರ್ಥ ಮಾಡಿಕೊಳ್ತಾರೆ ಅವರು ಈ ಕೃಷ್ಣ ಪ್ರೇಮವನ್ನ ಪಡ್ಕೊಳ್ಬಹುದು, ಭಗವಂತನನ್ನ ಅರ್ಥ ಮಾಡಿಕೊಳ್ಬಹುದು. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಕೃಷ್ಣನೇ ಹೌದು. ಕೃಷ್ಣ ಪ್ರೇಮವನ್ನು ಯಾವ ತಾರತಮ್ಯವನ್ನು ಕೂಡ ಮಾಡದೆ ಅವರು
ಎಲ್ಲರಿಗೆ ಹಂಚಿದರು ಅಂತ ಹೇಳ್ತಾ ಇದೆ. ಶ್ಲೋಕ 16. ಬಹು ಜನ್ಮ ಕರೆಯದಿ ಶ್ರವಣ ಕೀರ್ತನ ತಬುತೇನ ಪಾಯ ಕೃಷ್ಣ ಪದೇ ಪ್ರೇಮದನ. ವಿದ್ಯಾ ಕಾಮತ್ ಮಾತಾಜಿ, ವಿದ್ಯಾ ಕಾಮತ್ ಮಾತಾಜಿ, ಪಾರ್ವತಮ್ಮ ಮಾತಾಜಿ ಓದಿ. ಪಾರ್ವತಮ್ಮ ಮಾತಾಜಿ, ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ ಓದ್ತೀನಿ ಮಾತಾಜಿ. ಬಹು ಜನ್ಮೆ ಕರೆಯದಿ ಶ್ರವಣ ಕೀರ್ತನ ತಬುತೇನ ಪಾಯ ಕೃಷ್ಣ ಪದೇ ಪ್ರೇಮಾದನ. ಬಹು ಬಹಳ, ಜನ್ಮ ಹುಟ್ಟುಗಳು, ಕರೆ ಮಾಡಿದರು, ಶ್ರವಣ ಕೇಳೋಣ, ಕೀರ್ತನ ನಾಮ ಜಪ, ತಬು ಆದರೂ, ತೇ ಅಷ್ಟೆಲ್ಲ ಇದ್ದರು, ನಾ ಇಲ್ಲ, ಪಾಯ ಪಡೆಯುವುದು, ಕೃಷ್ಣ ಪದೇ ಕೃಷ್ಣನ ಪಾದಾರವಿಂದಗಳಿಗೆ, ಪ್ರೇಮಧನ ದೈವ ಪ್ರೇಮ. ಅನುವಾದ: ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವ ವ್ಯಕ್ತಿಯನ್ನು 10 ಅಪರಾಧಗಳು ಪೀಡಿಸುತ್ತಿವೆ ಎಂದುಕೊಳ್ಳೋಣ. ಬಹುಜನ್ಮಗಳ ಕಾಲ ಪವಿತ್ರ ನಾಮ ಜಪ ಮಾಡಿದರೂ ಜಪಕ್ರಿಯೆಯ ಅಂತಿಮ ಗುರಿಯಾದ ದೈವ ಪ್ರೇಮವು ಆ ವ್ಯಕ್ತಿಗೆ ಸಿದ್ಧಿಸುವುದಿಲ್ಲ. ಭಾವಾರ್ಥ: ಈ ಸಂಬಂಧದಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳುವ ಮಾತು ಹೀಗಿದೆ. ಒಬ್ಬ ವ್ಯಕ್ತಿಯು ಹರೇ ಕೃಷ್ಣ ಮಂತ್ರವನ್ನು ವರ್ಷಗಟ್ಟಲೆ ಜಪಿಸುತ್ತಲೇ ಇದ್ದರೂ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಸ್ವೀಕರಿಸುವ ಹೊರತು ಆತ ಭಕ್ತಿ ಸೇವೆಯ ನೆಲೆಯಲ್ಲಿ ನಿಲ್ಲುವ ಸಂಭವವಿಲ್ಲ. ಶಿಷ್ಟಾಷ್ಟಕದಲ್ಲಿ 3 ಭಗವಾನ್ ಚೈತನ್ಯರು ನೀಡಿರುವ ಉಪದೇಶವನ್ನು ವ್ಯಕ್ತಿಯು ನಿಷ್ಠುರವಾಗಿ ಪರಿಪಾಲಿಸಬೇಕು. ತೃಣಾದ್ ಅಪಿ ಸುನಿಚೇನ ತೆರೂರ್ ಇವ ಸಹಿಷ್ಣುನ ಅಮಾನಿನಾ ಮಾನದೇನ ಕೀರ್ತನೀಯ ಸದಾ ಹರಿಹಿ. ವ್ಯಕ್ತಿಯು ನಮ್ರ ಮನಸ್ಸಿನಿಂದ ತಾನು ಬೀದಿಯಲ್ಲಿ ಬಿದ್ದಿರುವ ಒಂದು ಹುಲ್ಲು ಕಡ್ಡಿ ಎಂಬ ವಿನೀತ ಭಾವದಿಂದ ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸಬೇಕು. ಒಂದು ಮರಕ್ಕಿಂತ ಹೆಚ್ಚು ಸಹನಶೀಲನಾಗಿರಬೇಕು. ಯಾವ ಹುಸಿ ಪ್ರತಿಷ್ಠೆಯೂ ಇಲ್ಲದವನಾಗಿದ್ದು ಇತರರಿಗೆ ಗೌರವ ನೀಡಲು ಸಿದ್ಧನಾಗಿರಬೇಕು. ಇಂತಹ ಮನಸ್ಥಿತಿಯಲ್ಲಿ ವ್ಯಕ್ತಿಯು ಭಗವನ್ ನಾಮವನ್ನು ಅವಿರತವಾಗಿ ಜಪಿಸಬಹುದು. ನಾಮ ಜಪ ಕಾಲದಲ್ಲಿ ತಲೆದೂರಬಹುದಾದ 10 ಅಪರಾಧಗಳಿಂದ ಮುಕ್ತನಾಗಿ ಮೇಲಿನ ಆದೇಶವನ್ನು ಪಾಲಿಸುವ ವ್ಯಕ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಜಯಶೀಲನಾಗುತ್ತಾನೆ. ಕೊನೆಯಲ್ಲಿ ದೇವೋತ್ತಮ ಪುರುಷನ ಪ್ರೇಮ ಸೇವೆ ಮಾಡುವ ವೇದಿಕೆಗೆ ಬರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಶ್ರುತಿ ಮಾತಾಜಿ. ಶ್ರುತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಸ್ವಯಂ ದೇವೋತ್ತಮ ಪರಮ ಪುರುಷ ಹಾಗೂ ಚೈತನ್ಯ ಪ್ರಭುವಿನ ಪವಿತ್ರ ನಾಮ, ಈ 2 ಅನನ್ಯ ಎನ್ನುವ ಅರಿವು ವ್ಯಕ್ತಿಯಲ್ಲಿ ಮೂಡಬೇಕು. ಅಪರಾಧ ಮಾಡದೆ ನಾಮ ಜಪದಲ್ಲಿ ತೊಡಗುವ ತನಕ ಇಂತಹ ನಿಲುವಿಗೆ ಬರುವುದು ಸಾಧ್ಯವಿಲ್ಲ. ನಮ್ಮ ಪ್ರಾಪಂಚಿಕ ಲೆಕ್ಕಾಚಾರಗಳ ಪ್ರಕಾರ ಯಾವುದೇ ಒಂದು ವಸ್ತು ಹಾಗೂ ಅದರ ಹೆಸರು ಎರಡರ ನಡುವೆ ವ್ಯತ್ಯಾಸ ಮಾಡುತ್ತೇವೆ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪರಾತ್ಪರನ ಹೆಸರು ಪರಾತ್ಪರವೇ. ಪರಾತ್ಪರದ ಹೆಸರು, ಗುಣಗಳು, ರೂಪ ಹಾಗೂ ಲೀಲೆಗಳು ಪರಾತ್ಪರ ಪುರುಷನೇ ಹೊರತು ಬೇರೆಯಲ್ಲ. ಆದ್ದರಿಂದ ತಾನು ಪವಿತ್ರ ನಾಮದ ನಿರಂತರ ದಾಸನೆಂದು ವ್ಯಕ್ತಿಯು ಭಾವಿಸಿ ಅದೇ ಹುರುಪಿನಲ್ಲಿ ಪ್ರಭುವಿನ ಪವಿತ್ರ ನಾಮವನ್ನು ಜಗತ್ತಿಗೆ ವಿತರಿಸಿದರೆ ಆ ವ್ಯಕ್ತಿಯು ದೇವೋತ್ತಮ ಪರಮಪುರುಷನ ನಿರಂತರ ದಾಸನೆಂದೇ ಅರ್ಥ. ಇಂತಹ ಮನಸ್ಸಿನಿಂದ ಅಪರಾಧವಿಲ್ಲದೆ ಜಪಿಸುವವನು ಪ್ರಭುವಿನ ಪವಿತ್ರ ನಾಮ ಹಾಗೂ ಸ್ವಯಂ ದೇವೋತ್ತಮ ಪುರುಷ ಬೇರೆ ಬೇರೆ ಅಲ್ಲ, ಅನನ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ನೆಲೆಗೆ ನಿಶ್ಚಯವಾಗಿ ಉನ್ನತಿ ಪಡೆಯುತ್ತಾನೆ. ಪವಿತ್ರ ನಾಮದ ಜೊತೆ ಸಂಘ ಬೆಳೆಸಿಕೊಳ್ಳುವುದು ಹಾಗೂ ಪವಿತ್ರ ನಾಮ ಜಪ ಈ 2 ದೇವೋತ್ತಮನ ಸಂಘ ಮಾಡುವ ಕ್ರಿಯೆಯೇ ಆಗಿದೆ. ಭಕ್ತಿ ರಸಾಮೃತ ಸಿಂಧು ಎನ್ನುವ ಕೃತಿಯಲ್ಲಿ ಸ್ಪಷ್ಟವಾಗಿ ಹೀಗೆಂದು ಹೇಳಲಾಗಿದೆ: ಸೇವೋನ್ಮುಖೇ ಹಿ ಜಿಹ್ವಾದೌ ಸ್ವಯಂ ಏವ ಸ್ಫುರತಿ ಅಧಃ. ವ್ಯಕ್ತಿಯು ಪವಿತ್ರ ನಾಮದ ಸೇವೆಯಲ್ಲಿ ನಿರತನಾದಾಗ ಆ ನಾಮವು ಪ್ರಕಟ ರೂಪ ತಾಳುತ್ತದೆ. ವಿನೀತ ಭಾವದಲ್ಲಿ ಮಾಡುವ ಈ ಸೇವೆಯು ವ್ಯಕ್ತಿಯ ನಾಲಿಗೆಯಿಂದ ಪ್ರಾರಂಭವಾಗುತ್ತದೆ. ಸೇವೋನ್ಮುಖೇ ಹಿ ಜಿಹ್ವಾದೌ. ವ್ಯಕ್ತಿಯು ತನ್ನ ನಾಲಿಗೆಯನ್ನು ಪವಿತ್ರ ನಾಮದ ಸೇವೆಯಲ್ಲಿ ತೊಡಗಿಸಬೇಕು. ನಮ್ಮ ಕೃಷ್ಣ ಪ್ರಜ್ಞಾ ಚಳವಳಿಯು ನಿಂತಿರುವುದೇ ಈ ತಳಹದಿಯ ಮೇಲೆ. ಕೃಷ್ಣ ಪ್ರಜ್ಞಾ ಚಳವಳಿಯ ಪ್ರತಿ ಸದಸ್ಯನು ಪವಿತ್ರ ನಾಮದ ಸೇವೆಯಲ್ಲಿ ತೊಡಗುವಂತೆ ನಾವು
ಪ್ರಯತ್ನಪೂರ್ವಕವಾಗಿ ನೋಡಿಕೊಳ್ಳುತ್ತೇವೆ. ಪವಿತ್ರ ನಾಮವು ಪ್ರಭುವು ಬೇರೆ ಬೇರೆ ಅಲ್ಲವಾದ್ದರಿಂದ ಕೃಷ್ಣ ಪ್ರಜ್ಞಾ ಚಳವಳಿಯ ಸದಸ್ಯರು ಪ್ರಭು ನಾಮವನ್ನು ಅಪರಾಧ ರಹಿತವಾಗಿ ಜಪಿಸುತ್ತಾರಲ್ಲದೆ ದೇವೋತ್ತಮ ಪರಮ ಪುರುಷನಿಗೆ ಮೊದಲು ಅರ್ಪಣೆಯಾಗದ ಏನನ್ನೂ ಸವಿಯಲು ಅವರ ನಾಲಿಗೆಗಳನ್ನು ಮುಂದೆ ಬಿಡುವುದಿಲ್ಲ. ಪರಮ ಪ್ರಭುವು ಹೀಗೆಂದು ಘೋಷಿಸುತ್ತಾನೆ: ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ವ್ಯಕ್ತಿಯು ಶ್ರದ್ಧಾ ಭಕ್ತಿಗಳಿಂದ ಒಂದು ಎಲೆಯನ್ನು, ಹೂವನ್ನು, ಹಣ್ಣನ್ನು, ಒಂದಿಷ್ಟು ನೀರನ್ನು ಅರ್ಪಿಸಿದರೂ ಸಾಕು, ನಾನು ಅದನ್ನು ಸ್ವೀಕರಿಸುತ್ತೇನೆ. ಭಗವದ್ಗೀತೆ 9.26 ಇರುತ್ತಾ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವು ವಿಶ್ವದಾದ್ಯಂತ ಅನೇಕ ದೇಗುಲಗಳನ್ನು ಹೊಂದಿದೆ ಮತ್ತು ಪ್ರತಿ ದೇವಾಲಯದಲ್ಲೂ ಮೇಲೆ ಹೇಳಲಾಗಿರುವ ಪದಾರ್ಥಗಳನ್ನು ನೈವೇದ್ಯದ ರೂಪದಲ್ಲಿ ಪ್ರಭುವಿಗೆ ಅರ್ಪಿಸಲಾಗುತ್ತದೆ. ಪ್ರಭುವಿನ ಅಪೇಕ್ಷೆಯಂತೆ ಭಕ್ತರು ಭಗವನ್ನಾಮವನ್ನು ಅಪರಾಧ ರಹಿತವಾಗಿ ಜಪಿಸುತ್ತಾರೆ. ಮೊದಲು ಪ್ರಭುವಿಗೆ ಅರ್ಪಿತವಾಗದ ಯಾವುದೇ ಆಹಾರವನ್ನು ಸ್ವೀಕರಿಸುವುದಿಲ್ಲ. ಭಕ್ತಿ ಸೇವೆಯಲ್ಲಿ ನಾಲಿಗೆಯು ಮಾಡಬೇಕಾದ ಮುಖ್ಯ ಕಾರ್ಯವೆಂದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದು ಹಾಗೂ ಪ್ರಭುವಿಗೆ ಅರ್ಪಿತವಾದ ಖಾದ್ಯ ಪದಾರ್ಥಗಳನ್ನು ಪ್ರಸಾದವಾಗಿ ಸ್ವೀಕರಿಸುವುದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಇದರಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವ ವ್ಯಕ್ತಿಯನ್ನು 10 ಅಪರಾಧಗಳು ಪೀಡಿಸುತ್ತವೆ ಅಲ್ವಾ. ನಾವು ಜಪಕ್ಕೆ ಕೂಡ್ಬೇಕಾದ್ರೆ ನಮ್ದು ಅಂದ್ರೆ ಮನಸ್ಸು ಅಷ್ಟು ಒಂದು ಭಗವಂತನಲ್ಲಿ ಏಕಾಗ್ರತೆಯನ್ನ ಇಡೋದಿಲ್ಲ, ಬೇರೆ ರೀತಿಯ ಕಡೆ ಇದಾಗುವಂಥದ್ದು ಹಾಗೆಲ್ಲ. ಅಲ್ಲಿ ಮತ್ತೆ 10 ಅಪರಾಧಗಳನ್ನ ಹೇಳ್ತಾರೆ. ಅದನ್ನೆಲ್ಲ ನಾವು 10 ಅಪರಾಧಗಳನ್ನ ಮಾಡದೆ ಜಪಿಸಿದಾಗ ಮಾತ್ರ ನಾವು ಅದರ ಪೂರ್ಣ ಫಲವನ್ನ ನಾವು ಪಡಿಬಹುದು ಅಂತ ಹೇಳ್ಕೊಂಡು, ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಬಹು ಜನ್ಮಗಳ ಕಾಲ ಪವಿತ್ರ ನಾಮ ಜಪ ಮಾಡಿದ್ರು ಕೂಡ ಆ ಜಪ ಕ್ರಿಯೆಯು ಅಂತಿಮ ಗುರಿಯಾದ ದೈವ ಪ್ರೇಮವು ಆ ವ್ಯಕ್ತಿಗೆ ಸಿದ್ಧಿಸುವುದಿಲ್ಲ. ಯಾವಾಗ ಅವನು ಆ ನಾಮಾಪರಾಧದಲ್ಲಿ ಜಪ ಮಾಡ್ತಾ ಇದ್ದಾನೆ ಆವಾಗ ಆ ದೈವ ಪ್ರೇಮ ಅಂತ ಹೇಳುವಂಥದ್ದು ಅವನಿಗೆ ಸಿದ್ಧಿಸುವುದಿಲ್ಲ ಅಂತ ಹೇಳ್ಕೊಂಡು. ಸೊ ಆ ಅಪರಾಧ ರಹಿತ ಒಂದು ಜಪವನ್ನ ಮಾಡಿದಾಗ ಮಾತ್ರ ನಾವು ಸಿದ್ಧಿಯನ್ನ ಪಡೆಯಬಹುದು, ಆ ದೈವ ಪ್ರೇಮ ಎಂಬ ಇದನ್ನ ಪಡೆಯಬಹುದು ಅಂತ ಈ ಭಾವಾರ್ಥದಲ್ಲಿ ಪ್ರಭುಪಾದರು ಕೊಡ್ತಾ ಇದ್ದಾರೆ. ಈ ಸಂಬಂಧದಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಹರೇ ಕೃಷ್ಣ ಮಹಾಮಂತ್ರವನ್ನ ವರ್ಷಗಟ್ಟಲೆ ಜಪಿಸ್ತಿದ್ರು ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಸ್ವೀಕರಿಸುವ ಹೊರತು ಆತ ಭಕ್ತಿ ಸೇವೆಯ ನೆಲೆಯಲ್ಲಿ ನಿಲ್ಲುವ ಸಂಭವವಿಲ್ಲ ಅಂತ ಹೇಳ್ಕೊಂಡು. ಅಂತ ಹೇಳಿದ್ರೆ ಆ ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತಹ ಒಂದು ಪಂಚತತ್ವ ಮಹಾಮಂತ್ರಗಳನ್ನ ಹೇಳಿ ಆನಂತರ ನಾವು ನಾಮ ಅಪರಾಧ ಇಲ್ಲದೆ ನಾವು ಜಪಿಸ್ಬೇಕು ಅಂತ ಹೇಳ್ಕೊಂಡು, ಅದೇ ರೀತಿ ಅವ್ರು ಕೊಟ್ಟಿರುವಂತಹ ಆದೇಶಗಳು ಏನಿದೆ ಶಿಕ್ಷಾಷ್ಟಕಮಲ್ಲಿ ಅದನ್ನು ಕೂಡ ಪಾಲಿಸ್ಬೇಕು ನಾವು. ಅಲ್ಲಿ ಶಿಕ್ಷಾಷ್ಟಕ 3ರಲ್ಲಿ ಹೇಳ್ತಾರೆ ಉಪದೇಶ ಏನು ಅಂತೇಳಿ ವ್ಯಕ್ತಿಯು ನಿಷ್ಠುರವಾಗಿ ಇದನ್ನ ಪಾಲಿಸ್ಬೇಕು. ಅಂದ್ರೆ ನಾವೀಗ ಹೇಗೆ ಒಂದು ರೋಗ ವಾಸಿ ಆಗ್ಬೇಕಾದ್ರೆ ಆ ಡಾಕ್ಟರ್ ಹೇಳಿದ್ದ ಒಂದು ಇದು ಪಥ್ಯ ನಾವು ಕರೆಕ್ಟ್ ಆಗಿ ಅದು ಮಾಡ್ಲೇಬೇಕು, ಡಯಟ್ ಕರೆಕ್ಟ್ ಫಾಲೋ ಮಾಡ್ಬೇಕು, ಆದ್ರೆ ಮಾತ್ರ ನಮ್ದು ಕಾಯಿಲೆ ವಾಸಿ ಆಗ್ತದೆ, ಆ ಮೆಡಿಸಿನ್ ವರ್ಕ್ ಆಗ್ತದೆ. ಅದೇ ರೀತಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಯಾವ ರೀತಿ ಹೇಳಿದ್ರೆ ಆ ರೀತಿ ನಾವು ಮಾಡಿದಾಗ ಮಾತ್ರ ನಮ್ಗೆ ಅದರ ಪೂರ್ಣ ಒಂದು ಯಶಸ್ಸು ಅಂತ ಹೇಳಿ ನಾವು ಸಿಗ್ಬೋದು ಅಂತ. ಅಲ್ಲಿ ಹೇಳ್ತಾರೆ ನಮ್ಗೆ ಶಿಕ್ಷಾಷ್ಟಕ 3ನೇ ಶ್ಲೋಕದಲ್ಲಿ ತ್ರಣಾದಪಿಸು ನೀಚೇನ ತರೋರ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ ಅಂತೇಳಿ ನಮ್ಗೆ ಈ ಒಂದು ಭೌತಿಕ ನೆಲೆಯಲ್ಲಿ ಇರುವಾಗ ಏನು ನಾನು ನನ್ನದು ಆ ರೀತಿಯ ಒಂದು ಅಹಂಕಾರ, ಆ ಒಂದು ಮಮಕಾರ ಆ ತರ ಎಲ್ಲ ಇರ್ತದೆ. ಆದ್ರೆ ನಮ್ಮಲ್ಲಿ ನಮ್ರತೆ ಬೇಕು. ನಮ್ರ ಮನಸ್ಸಿನಿಂದ ವ್ಯಕ್ತಿಯು ನಮ್ರ ಮನಸ್ಸಿನಿಂದ ತಾನು ಬೀದಿಯಲ್ಲಿ ಬಿದ್ದಿರುವ ಒಂದು ಹುಲ್ಲು ಕಡ್ಡಿ ಎಂಬ ವಿನೀತ ಭಾವದಿಂದ ಪ್ರಭುವಿನ ಪವಿತ್ರ ನಾಮವನ್ನ ಜಪಿಸ್ಬೇಕು. ಒಂದು ಮರಕ್ಕಿಂತ ಹೆಚ್ಚು ಸಹನಾಶೀಲನಾಗಿರಬೇಕು. ಯಾವ ಹುಸಿ ಪ್ರತಿಷ್ಠೆಯೂ ಇಲ್ಲದವನಾಗಿದ್ದು ಇತರರಿಗೆ ಗೌರವ ನೀಡಲು ಸಿದ್ಧನಾಗಿರಬೇಕು. ಇಂತಹ ಮನಸ್ಥಿತಿಯಲ್ಲಿ ವ್ಯಕ್ತಿಯು ಭಗವನ್ ನಾಮವನ್ನ ಅವಿರತವಾಗಿ ಜಪಿಸಬಹುದು. ಈ ರೀತಿ ಇದ್ದಾಗ ಮಾತ್ರ ಅಲ್ಲಿ ನಾವು ಯಶಸ್ಸು ಪಡಿಬಹುದು. ನಾಮ ಜಪದ ಕಾಲದಲ್ಲಿ ತಲೆದೋರಬಹುದಾದ 10 ಅಪರಾಧಗಳಿಂದ ಮುಕ್ತನಾಗಿ ಮೇಲಿನ ಆದೇಶವನ್ನ ಪಾಲಿಸುವ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯಲ್ಲಿ ಜಯಶೀಲನಾಗ್ತಾನೆ ಅಂತ. ಆ ತರ ಮಾಡಿದಾಗ ಕೊನೆಯಲ್ಲಿ ದೇವೋತ್ತಮ ಪರಮ ಪುರುಷನ ಪ್ರೇಮ ಸೇವೆ ಮಾಡುವ ಒಂದು ವೇದಿಕೆಗೆ ಬರುತ್ತಾನೆ. ನಮ್ರತೆ, ಪ್ರಾಮಾಣಿಕತೆ ಅದು ಭಗವಂತ ನೋಡುವಂಥದ್ದು. ನಾನೇನು ಅಲ್ಲ, ನಾನು ಭಗವಂತ ಅಲ್ಲಿ ಪ್ರಭುಪಾದ್ರೆ ನಮ್ಗೆ ಹೇಳ್ತಾರೆ ಭಗವಂತನ ಭಕ್ತನ ದಾಸನ ಅಂದ್ರೆ ಭಕ್ತನ ದಾಸ ಅಂತ ಹಾಗೆ ಹೇಳ್ತಾರೆ. ಅಂದ್ರೆ ದಾಸರ ಮನೆಯ ದಾಸಾನುದಾಸ ಆ ಒಂದು ಅಂತ ಒಂದು ನಮ್ರತೆ ನಮ್ಮ ಒಳಗಿರ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಬೀದಿಯಲ್ಲಿ ಬಿದ್ದಿರುವ ಹುಲ್ಲು ಕಡ್ಡಿಗಿಂತ ಅಂದ್ರೆ ಅಷ್ಟು ನಮ್ರತೆ ನಮ್ಗೆ ಬೇಕು. ಅದನ್ನ ತುಳಿದ್ರು ಕೂಡ ಮತ್ತೆ ಎದ್ದು ನಿಲ್ತದೆ. ಆ ರೀತಿ ನಮ್ಗೆ ಯಾರಾದ್ರೂ
ಏನಾದ್ರೂ ಅಂದ್ರೂ ನಾವು ಅದಕ್ಕೆ ಇದಾಗ್ಬಾರ್ದು, ಕುಗ್ಗಬಾರ್ದು ಅಂತ ಹೇಳ್ಕೊಂಡು ಆ ರೀತಿ. ಸೊ ಮರಕ್ಕಿಂತ ಹೆಚ್ಚು ಸಹನಶೀಲ, ಅಂದ್ರೆ ಆ ಮರವನ್ನ ಎಷ್ಟು ಕಡಿದ್ರು ಕೂಡ ಮತ್ತೆ ಚಿಗುರ್ತಾ ಇರ್ತದೆ, ಆ ರೀತಿ ಸಹನೆ ನಮ್ಮಲ್ಲಿ ಇರ್ಬೇಕು. ಮತ್ತೆ ಹುಸಿ ಪ್ರತಿಷ್ಠೆ ಇಲ್ಲದವನಾಗಿರ್ಬೇಕು, ಅಂದ್ರೆ ನಾನು ಏನು ಅಲ್ಲ, ನಾನು ನನ್ನದು ಆ ಪ್ರತಿಷ್ಠೆ ಏನಿದೆ ಇಲ್ಲಿ, ಆ ಮಿಥ್ಯಾಹಂಕಾರ ಅದು ಇಲ್ಲದವನಾಗಿರ್ಬೇಕು. ನಾವು ಅಹಂಕಾರಿಗಳಾಗ್ಬೇಕು. ಯಾವ ರೀತಿ ಭಗವಂತನ ನಿತ್ಯ ದಾಸ, ಆ ಒಂದು ಅಹಂಕಾರ ನಮ್ಮಲ್ಲಿ ಇರ್ಬೇಕು ಹೊರತು ಈ ಭೌತಿಕ ವಿಷಯದಲ್ಲಿ ನಾನು ಆ ರೀತಿಯ ಮಿಥ್ಯಾಹಂಕಾರ ಇರಬಾರ್ದು, ಆ ರೀತಿ ಇರ್ಬೇಕು. ಅಂತ ಮನಸ್ಥಿತಿಯಲ್ಲಿ ವ್ಯಕ್ತಿಯು ಭಗವನ್ ನಾಮವನ್ನ ಅವಿರತವಾಗಿ ಜಪಿಸಬಹುದು ಅಂತೇಳಿ. ಹಾಗೆ ಆತರ ಮತ್ತು ಆ 10 ಅಪರಾಧ ಇಲ್ಲದಂತೆ ಅಪರಾಧಗಳಿಂದ ಮುಕ್ತನಾಗಿ ಅವನು ಜಪಿಸಿದಾಗ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಜಯಶೀಲನಾಗಿ ಆ ಪ್ರೇಮ ಸೇವೆ ಮಾಡುವ ಒಂದು ದೇವೋತ್ತಮ ಪರಮಪುರುಷನ ಪ್ರೇಮ ಸೇವೆ ಮಾಡುವ ಒಂದು ವೇದಿಕೆಗೆ ಅವನು ಬರ್ತಾನೆ ಅಂತೇಳಿ. ಸ್ವಯಂ ದೇವೋತ್ತಮ ಪರಮಪುರುಷ ಹಾಗೂ ಚೈತನ್ಯ ಮಹಾಪ್ರಭುವಿನ ಪವಿತ್ರ ನಾಮ ಈ ಎರಡು ಅನನ್ಯ ಎನ್ನುವ ಅರಿವು ಕೂಡ ವ್ಯಕ್ತಿಯಲ್ಲಿ ಮೂಡಬೇಕು ಅಂತ ಹೇಳಿದ್ರೆ, ಭಗವಂತ ಬೇರೆ ಅಲ್ಲ, ಭಗವಂತನ ನಾಮ ಬೇರೆ ಅಲ್ಲ ಅಂತ ಹೇಳ್ಕೊಂಡು ಆ ರೀತಿ ಅಪರಾಧ ಮಾಡದೆ ನಾಮ ಜಪದಲ್ಲಿ ತೊಡಗುವ ತನಕ ಇಂತಹ ನಿಲುವಿಗೆ ಬರುವುದು ಸಾಧ್ಯವಿಲ್ಲ. ಇಲ್ಲಿ ನಮ್ಮ ಪ್ರಾಪಂಚಿಕ ಲೆಕ್ಕಾಚಾರಗಳ ಪ್ರಕಾರ ಯಾವುದೇ ಒಂದು ವಸ್ತು ಹಾಗೂ ಅದರ ಹೆಸರು ಎರಡರ ನಡುವೆ ವ್ಯತ್ಯಾಸ ಮಾಡ್ತೇವೆ ನಾವು. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತ ಪರಾತ್ಪರ ಪರಮಸತ್ಯ, ಅವನ ಹೆಸರು ಮತ್ತೆ ಅವನ ಗುಣ ರೂಪ ಲೀಲೆ ಯಾವುದು ಕೂಡ ಭಗವಂತ ಬೇರೆ ಅಲ್ಲ, ಅವರ ಗುಣ ಲೀಲೆಗಳು ಬೇರೆ ಅಲ್ಲ, ನಾಮ ಬೇರೆ ಅಲ್ಲ. ಆ ರೀತಿ ಭೌತಿಕವಾಗಿ ಮಾತ್ರ ನಾವು ಬೇರೆ ಬೇರೆ ಅಂತ ಹೇಳ್ಬೋದು. ಹಾಗೆ ಆದ್ದರಿಂದ ತಾನು ಪವಿತ್ರ ನಾಮದ ನಿರಂತರ ದಾಸನೆಂದು ವ್ಯಕ್ತಿ ಭಾವಿಸಿ ಅದೇ ಹುರುಪಿನಲ್ಲಿ ಪ್ರಭುವಿನ ಪವಿತ್ರ ನಾಮವನ್ನ ಜಗತ್ತಿಗೆ ವಿತರಿಸಿದರೆ ಆ ವ್ಯಕ್ತಿಯು ದೇವೋತ್ತಮ ಪರಮಪುರುಷನ ನಿರಂತರ ದಾಸನೆಂದೇ ಅರ್ಥ ಅಲ್ವಾ. ಭಗವಂತ ಎಲ್ಲಕ್ಕಿಂತ ನನ್ಗೆ ಇಷ್ಟವಾದ ಇದು ಸೇವಕ ಯಾರು ಅಂತ ಹೇಳಿದ್ರೆ ನನ್ನ ಬಗ್ಗೆ ಯಾರು ಪ್ರಚಾರ ಮಾಡ್ತಾರೆ ಅಂತ ಹೇಳ್ಕೊಂಡು ಆ ರೀತಿ ಇಲ್ಲಿ ಭಗವಂತನ ಪವಿತ್ರ ನಾಮದ ಅಂದ್ರೆ ಇದನ್ನ ನಾವು ಪ್ರಚಾರ ಮಾಡುವುದರಲ್ಲಿ ಆ ಪವಿತ್ರ ನಾಮದ ನಿರಂತರ ದಾಸನೆಂದು ವ್ಯಕ್ತಿ ಭಾವಿಸಿ ಆ ರೀತಿ ಇದನ್ನ ವಿತರಿಸಿದ್ರೆ ಇಡೀ ಜಗತ್ತಿಗೆ ಅವನು ಭಗವಂತನ ನಿತ್ಯ ನಿರಂತರ ದಾಸ ಅಂತಾನೆ ಅರ್ಥ ಅಂತ ಹೇಳ್ತಾರೆ. ಇಂತಹ ಮನಸ್ಸಿನಿಂದ ಅಪರಾಧವಿಲ್ಲದೆ ಜಪಿಸುವವನು ಪವಿತ್ರ ನಾಮ, ಪ್ರಭುವಿನ ಪವಿತ್ರ ನಾಮ ಹಾಗೂ ಸ್ವಯಂ ದೇವೋತ್ತಮ ಪುರುಷ ಬೇರೆ ಅಲ್ಲ, ಅನ್ಯ, ಆ ರೀತಿ ಅರ್ಥ ಮಾಡಿಕೊಳ್ಳುವ ನೆಲೆಗೆ ನಿಶ್ಚಯವಾಗಿ ಕೂಡ ಅವನು ಉನ್ನತಿಯನ್ನ ಪಡೀತಾನೆ ಅಂತೇಳಿ. ಪವಿತ್ರ ನಾಮದ ಜೊತೆ ಸಂಘ ಬೆಳೆಸಿಕೊಳ್ಳುವುದು ಪವಿತ್ರ ನಾಮ ಜಪ, ಈ ಎರಡೂ ಕೂಡ ದೇವೋತ್ತಮನ ಸಂಘ ಮಾಡುವ ಕ್ರಿಯೆ ಆಗಿದೆ ಅಂತ ಹೇಳಿದ್ರೆ ನಾಮ ಅಪರಾಧವಿಲ್ಲದೆ ನಾವು ನಾಮ ಜಪ ಮಾಡುವುದು ಕೂಡ ಮತ್ತು ಅಂದ್ರೆ ಭಗವಂತನಲ್ಲಿ ನಾವು ಅಂದ್ರೆ ಪವಿತ್ರ ನಾಮದ ಜೊತೆ ನಾವು ಸಂಘ ಅಂತ ಹೇಳಿದ್ರೆ ನಿರಂತರವಾಗಿ ಅಪರಾಧ ರಹಿತ ಜಪವನ್ನ ಮಾಡಿದಾಗ ನಾವು ಭಗವಂತನಲ್ಲಿ ಭಗವಂತನ ಜೊತೆ ನಾವು ಸಂಬಂಧ ಇಟ್ಕೊಂಡ ಹಾಗೇನೆ ಅಂತ ಹೇಳ್ಕೊಂಡು ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ಏನು ಈ ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳುವಂತದ್ದು ನಮಗೆ ಮತ್ತೆ ಭಗವಂತನಿಗೆ ಇರುವಂತಹ ಒಂದು ಫೋನ್ ನಂಬರ್ ಇದ್ದ ಹಾಗೆ, ನಾವು ನಂಬರ್ ಡಯಲ್ ಮಾಡಿದ ಹಾಗೆ ಅದು ಅಂದ್ರೆ ನಮ್ಗೆ ಮತ್ತೆ ಭಗವಂತನಿಗೆ ಅಲ್ಲಿ ಸಂಪರ್ಕ ಏರ್ಪಡಿಸ್ತದೆ ಆ ಒಂದು ಪವಿತ್ರ ನಾಮ ಜಪ ಮಾಡುದ್ರಿಂದ ಅಂತ ಹೇಳ್ಕೊಂಡು. ಸೊ ಹಾಗೆ ಸಂಘ ಮಾಡುವ ಕ್ರಿಯೆಯೇ ಆಗಿದೆ ಅಂತೇಳಿ ಭಕ್ತಿ ರಸಾಮೃತ ಸಿಂಧು ಎನ್ನುವ ಕೃತಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಸೇವೋನ್ಮುಖೇ ಜಿಹ್ವಾದ ಸ್ವಯಂ ಏವ ಸ್ಫುರತ್ಯದಃ, ಅಂದ್ರೆ ನಮ್ಮ ಸೇವೆ ಶುರುವಾಗುವುದೇ ನಾಲಿಗೆಯ ಮೂಲಕ, ಆ ಪವಿತ್ರ ನಾಮ ಜಪಿಸುವ ಮೂಲಕ ಅಂತ ಹೇಳ್ಕೊಂಡು ಆ ರೀತಿ ಆ ನಾಮವು ಪ್ರಕಟ ರೂಪವನ್ನ ತಾಳ್ತದೆ. ವಿನೀತ ಭಾವದಲ್ಲಿ ಮಾಡುವ ಈ ಸೇವೆ ವ್ಯಕ್ತಿಯ ನಾಲಿಗೆಯಿಂದಲೇ ಆರಂಭವಾಗುವಂತದ್ದು. ಸೇವೋನ್ಮುಖೇ ಜಿಹ್ವಾದವು, ವ್ಯಕ್ತಿಯು ತನ್ನ ನಾಲಿಗೆಯನ್ನ ಪವಿತ್ರ ನಾಮದ ಸೇವೆಯಲ್ಲಿ ತೊಡಗಿಸ್ಬೇಕು. ನಮ್ಮ ಕೃಷ್ಣ ಪ್ರಜ್ಞಾ ಚಳವಳಿ ನಿಂತಿರುವುದೇ ಈ ತಳಹದಿಯ ಮೇಲೆ ಅಲ್ವಾ. ಯಾವುದು ಇಸ್ಕಾನ್ನ ನಾವು ನೋಡಿದ್ರೆ ಕೂಡ ಎಲ್ಲ ಡಿವೋಟೀಸ್ ಆ ಒಂದು ಜಪ ಮಾಲೆ ಮತ್ತೆ ಆ ಜಪದ ಬ್ಯಾಗ್ ಅನ್ನ ಕುತ್ತಿಗೆಯಲ್ಲಿ ಹಾಕೊಂಡಿರ್ತಾರೆ, ನಿರಂತರವಾಗಿ ಜಪಿಸ್ತಾ ಇರ್ತಾರೆ. ಒಂದ್ ಸಣ್ಣ ಒಂದು ಗ್ಯಾಪ್ ಸಿಕ್ಕಿದ್ರು ಕೂಡ ಅಲ್ಲಿ ಜಪ ಮಾಡ್ತಾ ಇರ್ತಾರೆ. ಸೊ ಹಾಗೆ ಅಂದ್ರೆ ನಾವು ಈ ಒಂದು ಕಲುಷಿತ ಪ್ರಜ್ಞೆಯನ್ನ ನಾವು ಶುದ್ಧ ಪ್ರಜ್ಞೆಯನ್ನಾಗಿ ಬದಲಾಯಿಸ್ಬೇಕು ಅಂತ ಹೇಳಿದ್ರೆ ನಾವು ನಾಮ ಜಪದ ಮೂಲಕವೇ ನಮ್ಗೆ ಸಾಧ್ಯ ಅಂತ ಪ್ರಭುಪಾದರು ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ ಇಲ್ಲಿ. ಹಾಗೇನೆ ನಮ್ಮ ಇಲ್ಲಿ ಈ ತಳಹದಿಯ ಮೇಲೆ ಕೃಷ್ಣ ಪ್ರಜ್ಞಾ ಚಳವಳಿ ಪ್ರತಿ ಸದಸ್ಯನ ಪವಿತ್ರ ನಾಮದ ಸೇವೆಯಲ್ಲಿ ತೊಡಗುವಂತೆ ನಾವು ಪ್ರಯತ್ನ ಪೂರ್ವಕವಾಗಿ ನೋಡಿಕೊಳ್ತೇವೆ ಅಂತ ಪ್ರಭುಪಾದರು ಹೇಳ್ತಾರೆ. ಹಾಗೆ ಪವಿತ್ರ ನಾಮ ಪ್ರಭುವು ಬೇರೆ ಬೇರೆ ಅಲ್ಲವಾದ್ದರಿಂದ ಕೃಷ್ಣ ಪ್ರಜ್ಞಾ ಚಳವಳಿಯ ಸದಸ್ಯರು ಪ್ರಭು ನಾಮವನ್ನ ಅಪರಾಧ ರಹಿತವಾಗಿ ಜಪಿಸುತ್ತಾರೆ ಅಂತ ಹೇಳಿದ್ರೆ ಆ ಬೆಳಗಿನ ಆರತಿ ಸಮಯದಲ್ಲಿ 10 ನಾಮಾಪರಾಧ ಏನು ಅಪರಾಧಗಳು ಅಂತ ಹೇಳಿ ಕೂಡ ಅಲ್ಲಿ ನಾವು ದಿನ ತಿಳ್ಕೊಳ್ತಾ ಇದ್ದೇವೆ. ಹಾಗಾಗಿ ಅದು ಕರೆಕ್ಟ್ ಆಗಿ ಮನಸ್ಸಲ್ಲಿ ಕೂಡಿರ್ತಾಗ ಆಗ ನಮ್ಗೆ ಆದಷ್ಟು ಪ್ರಯತ್ನಿಸ್ತೇವೆ ಅಪರಾಧ ರಹಿತ ಜಪ ಆಗ್ಬೇಕು ಅಂತ ಹೇಳ್ಕೊಂಡು ಆ ರೀತಿ ಮಾಡ್ತಾರೆ. ಅಲ್ಲದೆ ದೇವೋತ್ತಮ ಪರಮ ಪುರುಷನಿಗೆ ಮೊದಲು ಅರ್ಪಣೆಯಾಗದೆ
ಅರ್ಪಣೆ ಆಗದ ಏನನ್ನು ಸವಿಯಲು ಅವರ ನಾಲಿಗೆಗಳನ್ನು ಮುಂದೆ ಬಿಡುವುದಿಲ್ಲ. ಅಂದ್ರೆ ಆ ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಂಡಾಗ ಅಲ್ಲಿ ನಾವು ಭಗವಂತನಿಗೆ ಅರ್ಪಿಸದೆ ಏನನ್ನ ತಿಂದ್ರು ಕೂಡ ನಾವು ಆ ಪಾಪವನ್ನೇ ತಿಂದ ಹಾಗೆ ಅಂತ ಹೇಳ್ಕೊಂಡು, ಸೊ ಹಾಗಿರುವಾಗ ಈ ಒಂದು ಭಗವಂತನಿಗೆ ಸುಲಭವಾಗಿ ಭಗವಂತ ಹೇಳ್ತಾರೆ, ನೀವು ಪತ್ರಂ ಪುಷ್ಪಂ ಫಲಂ ತೋಯಂ, ಯಾರು ಈ ರೀತಿ ಒಂದು ಶ್ರದ್ಧಾ ಭಕ್ತಿಯಿಂದ ಎಲೆ ಹಣ್ಣು ಒಂದು ಹೂವನ್ನ ಒಂದಿಷ್ಟು ನೀರನ್ನ ಅರ್ಪಿಸಿದ್ರು ನಾನು ಅದನ್ನ ಸ್ವೀಕರಿಸ್ತೇನೆ ಅಂತ ಹೇಳ್ಕೊಂಡು ಆ ರೀತಿ ಪ್ರಸಾದವನ್ನಷ್ಟೇ ಸ್ವೀಕಾರ ಮಾಡ್ತಾರೆ. ಸೊ ಹಾಗೆ ನಾಲಿಗೆ ಮೂಲಕ ನಾವು ಮೊದಲಿಗೆ ಸೇವೆಯನ್ನ ಶುರು ಮಾಡೋದು, ನಾಮ ಜಪ ಹಾಗೂ ಆ ಒಂದು ಪ್ರಸಾದ ಸೇವನೆ ಆ ರೀತಿ ಅಂತ ಹೇಳ್ಕೊಂಡು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಇಡೀ ವಿಶ್ವಾದ್ಯಂತ ಅನೇಕ ದೇಗುಲಗಳನ್ನ ಹೊಂದಿದೆ. ಮತ್ತೆ ಈ ಎಲ್ಲ ಒಂದು ತತ್ವಗಳನ್ನ ಪಾಲನೆ ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ದೇವಾಲಯದಲ್ಲಿ ಕೂಡ ಮೇಲೆ ಹೇಳಲಾಗಿರುವ ಪದಾರ್ಥಗಳನ್ನ ನೈವೇದ್ಯದ ರೂಪದಲ್ಲಿ ಪ್ರಭುವಿಗೆ ಅರ್ಪಿಸ್ತಾರೆ. ಹಾಗೇನೆ ಪ್ರಭುವಿನ ಅಪೇಕ್ಷೆಯಂತೆ ಭಕ್ತರು ಭಗವನ್ ನಾಮವನ್ನ ಅಪರಾಧ ರಹಿತರಾಗಿ ಜಪಿಸ್ತಾರೆ. ಮೊದಲು ಪ್ರಭುವಿಗೆ ಅರ್ಪಿತವಾಗದ ಯಾವುದೇ ಆಹಾರವನ್ನು ಕೂಡ ಸ್ವೀಕರಿಸೋದಿಲ್ಲ. ಹಾಗೆ ಭಕ್ತಿ ಸೇವೆಯಲ್ಲಿ ನಾಲಿಗೆಯು ಮಾಡಬೇಕಾದ ಮುಖ್ಯ ಕಾರ್ಯ ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವುದು ಹಾಗೂ ಪ್ರಭುವಿಗೆ ಅರ್ಪಿತವಾದ ಖಾದ್ಯ ಪದಾರ್ಥವನ್ನ ಪ್ರಸಾದವಾಗಿ ಸ್ವೀಕರಿಸುವುದು ಅಂತ ಹೇಳ್ಕೊಂಡು ಇದೆರಡನ್ನ ನಾವು ಮೊದಲಿಗೆ ಪಾಲನೆ ಮಾಡ್ಬೇಕಾದ್ದು, ಅದು ಭಕ್ತರ ಸಂಘದಲ್ಲಿ ಇದ್ದುಕೊಂಡು ಅಂತೇಳಿ. ಹರೇ ಕೃಷ್ಣ. ಮುಂದೆ ಶ್ಲೋಕ 17. ಜ್ಞಾನತಃ ಸುಲಭ ಮುಕ್ತಿರ್ಭುಕ್ತಿರ್ ಅಜ್ಞಾದಿ ಪುಣ್ಯತಃ ಸೇಯಂ ಸಾಧನ ಸಹಸ್ರಾರೈರ್ ಹರಿಭಕ್ತಿ ಸುದುರ್ಲಭ. ವಿದ್ಯಾ ಕಾಮತ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿದ್ಯಾ ಕಾಮತ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಜ್ಞಾನತ ಸುಲಭ ಮುಕ್ತಿರ್ ಭಕ್ತಿರ್ ಯಜ್ಞಾದಿ ಪುಣ್ಯಥ ಸೇಯಂ ಸಾಧನ ಸಹಸ್ರೈರ್ ಹರಿ ಭಕ್ತಿ ಸುದುರ್ಲಭ. ಜ್ಞಾನತು ಅರಿವನ್ನು ವೃದ್ಧಿಸಿಕೊಳ್ಳುವುದರಿಂದ ಸುಲಭ ನಿರಾಯಾಸವಾಗಿ ಪಡೆಯಬಹುದು. ಮುಕ್ತಿ ಮೋಕ್ಷ, ಭುಕ್ತಿ ಇಂದ್ರಿಯ ಭೋಗ, ಯಜ್ಞ ಆದಿ ಯಾಗವೇ ಮೊದಲಾದ ಧಾರ್ಮಿಕ ಕ್ರಿಯೆಗಳ ಆಚರಣೆ, ಪುಣ್ಯತ ಹಾಗೂ ಪುಣ್ಯ ಕಾರ್ಯಗಳನ್ನು ಮಾಡುವುದರಿಂದ ಅದು ಈ ಸಾಧನ ಸಹಸ್ರೈ ಸಾವಿರಾರು ಯಜ್ಞಗಳನ್ನು ಮಾಡುವುದರಿಂದ ಹರಿಭಕ್ತಿ ಭಕ್ತಿ ಸೇವೆ ಸುದುರ್ಲಭ ಎಂಬ ತುಂಬಾ ಅಪರೂಪ. ಅನುವಾದ. ಪ್ರಭುಪಾದರಿಗೆ ಜಯವಾಗಲಿ. ದಾರ್ಶನಿಕ ಜ್ಞಾನವನ್ನು ವೃದ್ಧಿಸಿಕೊಳ್ಳುವುದರ ಮೂಲಕ ವ್ಯಕ್ತಿಯು ತನ್ನ ಆಧ್ಯಾತ್ಮಿಕ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಬಹುದು. ಯಜ್ಞ ಯುಗಾದಿಗಳನ್ನು ಆಚರಿಸುವ ಹಾಗೂ ಪುಣ್ಯ ಕಾರ್ಯಗಳನ್ನು ಮಾಡುವುದರ ಮೂಲಕ ಉನ್ನತ ಗೃಹಲೋಕಗಳಲ್ಲಿ ಇಂದ್ರಿಯ ಭೋಗವನ್ನು ಗಳಿಸಬಹುದು. ಆದರೆ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಎಷ್ಟು ಅಪರೂಪವೆಂದರೆ ಮಾತಾಜಿ ಲೀವ್ ಅದು ಅಂತ. ಹರೇ ಕೃಷ್ಣ. ರಾಜತಂಬಟ್ ಪ್ರಭುಜಿ. ಎಸ್ ಮಾತಾಜಿ ಓದ್ತೀನಿ ಮಾತಾಜಿ. ಓದಿ. ಅನುವಾದ ಓದಿ. ಓಕೆ ಮಾತಾಜಿ. ಸ್ವಲ್ಪ ಮೇಲೆ ಹೋಗಿದೆ ಮಾತಾಜಿ ಅದು ಅಲ್ಲಿಂದ. ಓಕೆ ಅನುವಾದ. ಪ್ರಭುಪಾದವರಿಗೆ ಜಯವಾಗಲಿ. ದಾರ್ಶನಿಕ ಜ್ಞಾನವನ್ನು ವರ್ಧಿಸಿಕೊಳ್ಳುವುದರ ಮೂಲಕ ವ್ಯಕ್ತಿಯು ತನ್ನ ಆಧ್ಯಾತ್ಮಿಕ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಬಹುದು. ಯಜ್ಞ ಯಾಗಾದಿಗಳನ್ನು ಆಚರಿಸುವ ಯಜ್ಞ ಯಾಗಾದಿಗಳನ್ನು ಆಚರಿಸುವ ಹಾಗೂ ಪುಣ್ಯ ಕಾರ್ಯಗಳನ್ನು ಮಾಡುವುದರ ಮೂಲಕ ಉನ್ನತ ಗ್ರಹ ಲೋಕಗಳಲ್ಲಿ ಇಂದ್ರಿಯ ಭೋಗವನ್ನು ಗಳಿಸಬಹುದು. ಆದರೆ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಎಷ್ಟು ಅಪರೂಪವೆಂದರೆ ನೂರಾರು ಸಹಸ್ರಾರು ಯಜ್ಞಗಳನ್ನು ಮಾಡುವುದರಿಂದ ಕೂಡ ವ್ಯಕ್ತಿಯು ಭಕ್ತಿ ಸೇವೆ ಮಾಡುವ ಅವಕಾಶವನ್ನು ಗಳಿಸಿಕೊಳ್ಳಲಾರ. ಭಾವಾರ್ಥ. ಪ್ರಹ್ಲಾದ ಮಹಾರಾಜನು ಹೀಗೆಂದು ಬೋಧಿಸುತ್ತಾನೆ. ಇದು ಓದ್ಲ ಮಾತಾಜಿ. ಮತೀರ್ನ ಕೃಷ್ಣೆ ಪರತಃ ಸ್ವತ್ವವಾಹ ಮಿತ್ಯೋ ಅಭಿಪತ್ಯತೆ ಗ್ರಹ ವ್ರತಾನಾಂ. ಭಾಗವತ 7.5.30. ನೈಷಾಂ ಮತಿ ಸ ತಾವದ್ ಉರುಕ್ರಮಮಾಗ್ರಹಿ ಸ್ಪೃಶತಿ ಅನಾರ್ಥಪಗೋಮ ಯತ್ ಅರ್ಥಃ ಮಹೀಯಾಸಂ ಪಾದರಜೋಭಿ ಅಭಿಷೇಕಂ ನಿಷ್ಕಂಚನಾನಾಂ ನ ವ್ರಣಿತ ಯಾವತ್. ಭಾಗವತ 7.5.32. ಮೇಲಿನ 2 ಶ್ಲೋಕಗಳನ್ನು ಕುರಿತು ಚರ್ಚಿಸಬೇಕಾಗಿದೆ. ವೈದಿಕ ಕ್ರಿಯಾವಿಧಿಗಳನ್ನು ವಿದ್ಯುಕ್ತವಾಗಿ ಆಚರಿಸುವುದರ ಮೂಲಕ
ವ್ಯಕ್ತಿಯು ಕೃಷ್ಣ ಭಕ್ತಿ ಅಥವಾ ಭಗವಂತನ ಭಕ್ತಿ ಸೇವೆಯ ಭಾಗ್ಯವನ್ನು ಗಳಿಸಲಾರ. ಇದು ಶ್ಲೋಕಗಳ ಭಾವಾರ್ಥ. ವ್ಯಕ್ತಿಯು ಪರಿಶುದ್ಧ ಭಕ್ತನೊಬ್ಬನನ್ನು ಅನುಸಂಧಾನ ಮಾಡಬೇಕು. ನರೋತ್ತಮ ದಾಸ ಠಾಕೂರರು ಹೀಗೆಂದು ಮಾಡುತ್ತಾರೆ: ಚಾಡಿಯಾ ವೈಷ್ಣವ ಸೇವಾ ವಿಸ್ತಾರ ಪಾಯೆ ಛೇಬಿ ಕೇಬಾ. ಪರಿಶುದ್ಧ ವೈಷ್ಣವನ ಸೇವೆ ಮಾಡದೆ ಯಾರೂ ತಾನೇ ಉನ್ನತ ಗಳಿಸಿದ್ದಾರೆ. ಪರಿಶುದ್ಧ ವೈಷ್ಣವನೊಬ್ಬನ ಪಾದ ಧೂಳಿಯನ್ನು ಶಿರದಲ್ಲಿ ಧರಿಸುವ ಯೋಗ್ಯತೆ ಪಡೆಯದೆ ಒಬ್ಬ ವ್ಯಕ್ತಿಯು ಭಕ್ತಿ ಸೇವೆಯ ನೆಲೆಯನ್ನು ಸೇರುವ ಸಾಧ್ಯತೆ ಇಲ್ಲವೆಂಬುದು ಪ್ರಹ್ಲಾದ ಮಹಾರಾಜನ ಹೇಳಿಕೆ. ಇದೇ ಭಕ್ತಿ ಸೇವೆಯ ಗುಟ್ಟು. ಭಕ್ತಿ ರಸಾಮೃತ ಸಿಂಧು 1.1.36 ಎನ್ನುವ ಗ್ರಂಥದಿಂದ ಉದ್ಧರಿಸಲಾಗಿರುವ ಮೇಲಿನ ತಂತ್ರವಚನವು ಈ ಸಂದರ್ಭದಲ್ಲಿ ನಮಗೆ ಅತ್ಯುತ್ತಮ ಮಾರ್ಗದರ್ಶಿಯಾಗಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಇಲ್ಲಿ ಹೇಳ್ತಾ ಇದ್ದಾರೆ, ದಾರ್ಶನಿಕ ಜ್ಞಾನವನ್ನ ವರ್ಧಿಸಿಕೊಳ್ಳುವುದರ ಮೂಲಕ ವ್ಯಕ್ತಿಯು ತನ್ನ ಆಧ್ಯಾತ್ಮಿಕ ಸ್ಥಾನವನ್ನ ಅರ್ಥ ಮಾಡಿಕೊಳ್ಳಬಹುದು. ಭಗವಂತನ ಅಂದ್ರೆ ಆಧ್ಯಾತ್ಮಿಕ ಜ್ಞಾನವನ್ನ ನಾವು ವರ್ಧಿಸಿಕೊಂಡಾಗ ಮಾತ್ರ ನಮ್ಗೆ ತನ್ನ ಆಧ್ಯಾತ್ಮಿಕ ಸ್ಥಾನ ಅಂದ್ರೆ ಜೀವಿಯರ ಸ್ವರೂಪ ಕೃಷ್ಣರ ನಿತ್ಯ ದಾಸ ಅಂತ ಹೇಳ್ಕೊಳ್ಳೋದನ್ನ ನಾವು ಅರ್ಥ ಮಾಡಿಕೊಳ್ಬಹುದು ಅಂತ ಹೇಳ್ಕೊಂಡು, ಅದು ಬಿಟ್ಟು ಯಜ್ಞ ಯಾಗಾದಿಗಳನ್ನ ಆಚರಿಸುವ ಹಾಗೂ ಪುಣ್ಯ ಕಾರ್ಯಗಳನ್ನ ಮಾಡುವುದರ ಮೂಲಕ ಅಥವಾ ಮಾಡುದ್ರಿಂದ ಏನಾಗ್ತದೆ, ಅಲ್ಲಿ ಉನ್ನತ ಗ್ರಹಲೋಕಗಳಲ್ಲಿ ಇಂದ್ರಿಯ ಭೋಗವನ್ನ ಗಳಿಸಬಹುದಲ್ವಾ. ಆ ಕಾಮ್ಯ ಕರ್ಮಗಳನ್ನ ಮಾಡಿದಾಗ ಅಲ್ಲಿ ಪುಣ್ಯ ಸಂಪಾದನೆ, ಪಾಪ ಪುಣ್ಯದ ಒಂದು ಇದಾಗೋದು, ಅಲ್ಲಿ ಪುಣ್ಯ ಸಂಪಾದನೆಯಿಂದ ನಾವು ಸ್ವರ್ಗದಂತ ಲೋಕವನ್ನ ಪಡಿಬಹುದು, ಇಂದ್ರಿಯ ಭೋಗವನ್ನ ಗಳಿಸಬಹುದು. ಆದ್ರೆ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಎಷ್ಟು ಅಪರೂಪದ್ದು ಅಂತ ಹೇಳಿದ್ರೆ, ನೂರಾರು ಸಹಸ್ರಾರು ಯಜ್ಞಗಳನ್ನು ಮಾಡುವುದರಿಂದ ಕೂಡ ವ್ಯಕ್ತಿಯು ಭಕ್ತಿ ಸೇವೆ ಮಾಡುವ ಅವಕಾಶವನ್ನ ಗಳಿಸಿಕೊಳ್ಳಲಾರ. ಇದರಲ್ಲಿ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ ಅಲ್ವಾ, 11ನೇ ಅಧ್ಯಾಯದಲ್ಲಿ ಕೂಡ ಹೇಳ್ತಾರೆ, ನಾ ವೇದ ನಾ ಅಧ್ಯಯನ ನಾ ಯಜ್ಞ, ಅಂದ್ರೆ ಯಾವುದರಿಂದಲೂ ಸಿಗದಂತಹ ಫಲವನ್ನ ಅಥವಾ ಅದೆಲ್ಲವನ್ನ ಮಾಡಿದರಿಂದ ಏನು ಫಲವನ್ನ ಪಡ್ಕೊಳ್ತೀವಿ, ಅದಕ್ಕಿಂತ ಹೆಚ್ಚಿನ ಫಲವನ್ನ ನಾವು ಕೇವಲ ಭಕ್ತಿ ಸೇವೆಯಿಂದ ನಾವು ಪಡ್ಕೊಳ್ಬಹುದು ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಈ ಒಂದು ಭಕ್ತಿ ಸೇವೆ ಅಂತ ಹೇಳುವ ಅದರ ಮಹತ್ವವನ್ನ ಹೇಳ್ತದೆ. ಹಾಗೇನೆ ಪ್ರಹ್ಲಾದ್ ಮಹಾರಾಜ ಕೂಡ ಈ ಒಂದು ಶ್ರೀಮದ್ ಭಾಗವತಂ ಅಲ್ಲಿ ಹೇಳ್ತಾರೆ, ವೈದಿಕ ಕ್ರಿಯಾವಿಧಿಗಳನ್ನ ವಿದ್ಯುಕ್ತವಾಗಿ ಆಚರಿಸುವುದರ ಮೂಲಕ ವ್ಯಕ್ತಿ ಕೃಷ್ಣ ಭಕ್ತಿ ಅಥವಾ ಭಗವಂತನ ಭಕ್ತಿ ಸೇವೆಯ ಭಾಗ್ಯವನ್ನು ಗಳಿಸಲಾರ ಅಂತ ಹೇಳ್ಕೊಂಡು. ಸೊ ವ್ಯಕ್ತಿಯು ಪರಿಶುದ್ಧ ಭಕ್ತನೊಬ್ಬನನ್ನ ಅನುಸಂಧಾನ ಮಾಡ್ಬೇಕು ಅಲ್ಲ. ಅಲ್ಲಿ ನಾವು ಗುರು ಕೃಷ್ಣ ಕೃಪಾಯ ಪಾಯೆ ಭಕ್ತಿಲತಾ ಬೀಜ ಅಂತ ಹೇಳ್ತೇವೆ. ಹಾಗೆ ಭಗವಂತ ಹಾಗೂ ಭಗವಂತನ ಪ್ರತಿನಿಧಿಯಾದ ಗುರುಗಳ ಒಂದು ಕೃಪೆಯನ್ನ ನಾವು ಪಡಿಬೇಕು. ಆಗ ನಾವು ಈ ಒಂದು ಭಕ್ತಿಯ ಒಂದು ಇದ್ರಲ್ಲಿ ನಾವು ತಲುಪಬಹುದು, ಅಂದ್ರೆ ಉನ್ನತ ಒಂದು ಇದಕ್ಕೆ ನಾವು ತಲುಪಬಹುದು ಅಂತ ಹೇಳ್ಕೊಂಡು. ಹಾಗೆ ಪರಿಶುದ್ಧ ಭಕ್ತನೊಬ್ಬನನ್ನ ಅನುಸಂಧಾನ ಮಾಡ್ಬೇಕು ಅಂತ ಹೇಳ್ಕೊಂಡು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ನರೋತ್ತಮ ದಾಸ ಠಾಕೂರರು ಚಾಡಿಯ ವೈಷ್ಣವ ಸೇವಾ ನಿಸ್ತಾರ ಪಾಯೆ ಚೇ ಕೇಬಾ. ಪರಿಶುದ್ಧ ವೈಷ್ಣವನ ಸೇವೆ ಮಾಡದೆ ಯಾರು ತಾನೇ ಉನ್ನತಿ ಗಳಿಸಿದ್ದಾರೆ. ನಾವೀಗ ಇಲ್ಲಿ ಭಗವಂತನ ಒಂದು ನವವಿಧ ಭಕ್ತಿಯಲ್ಲಿ ಕೂಡ ನಾವು ಹೇಳ್ತೇವೆ, ಶ್ರವಣಂ ಕೀರ್ತನಂ ವಿಷ್ಣು ಇದ್ರಲ್ಲಿ ಆವಾಗ ಅಲ್ಲಿ ಪಾದ ಸೇವನ ಅಂತ ಬರ್ತದೆ. ಆ ಪಾದ ಸೇವನ ಅಂತ ಹೇಳಿದ್ರೆ ಅರ್ಚನ ವಂದನಂ ದಾಸ್ಯಂ ಸಾಕ್ಯಂ ಆತ್ಮ ನಿವೇದನಂ, ಶ್ರವಣಂ ಕೀರ್ತನಂ ವಿಷ್ಣು ಪಾದ ಸೇವನಂ ವಂದನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನ. ಅಲ್ಲಿ ಪಾದ ಸೇವನ ಅಂತ ಹೇಳಿದ್ರೆ ನಾವು ಇಂಥ ಒಂದು ಶ್ರೀಲ ಪ್ರಭುಪಾದರು ಒಂದು ಉನ್ನತ ಮಟ್ಟದ ಒಂದು ಗುರುಗಳನ್ನ ನಾವು ಶ್ರೀಪಾದರು ಅಂತ ಹೇಳ್ತೇವೆ. ಆ ರೀತಿ ಅಂತವರ ಪ್ರಭುಪಾದರು ಪಾದ ಅಂತ ಹೇಳಿದ್ರೆ ಒಂದು ಉನ್ನತ ಮಟ್ಟದ ವೈಷ್ಣವ ಶುದ್ಧ ಭಕ್ತರನ್ನ ನಾವು ಉಲ್ಲೇಖಿಸ್ತೇವೆ. ಸೊ ಅಂತವರ ಸೇವೆಯನ್ನ ಮಾಡ್ಬೇಕು. ಸೊ ಅಂತವರ ಸೇವೆಯನ್ನ ಮಾಡಿದಾಗ ಕೂಡ ನಾವು ಭಕ್ತಿಯಲ್ಲಿ ಮುಂದುವರಿಬಹುದು ಅಂತ ಹೇಳ್ಕೊಂಡು. ಪರಿಶುದ್ಧ ವೈಷ್ಣವನ ಸೇವೆ ಮಾಡದೆ ಯಾರು ತಾನೇ ಉನ್ನತಿ ಗಳಿಸಿದ್ದಾರೆ ಅಲ್ವಾ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳಿದಾಗೆ. ಸೊ ಹಾಗೇನೆ ಯಸ್ಯ ದೇವೇ ತಥಾ ಗುರು, ಆ ರೀತಿ ಒಂದು ಶ್ಲೋಕ ಕೂಡ ಬರ್ತದೆ. ಸೊ ಹಾಗೆ ನಾವು ಗುರುಗಳನ್ನ ಮೊದಲಿಗೆ ನಾವು ಅವರ ಸೇವೆಯನ್ನ ಮಾಡ್ಬೇಕು. ಪರಿಶುದ್ಧ ವೈಷ್ಣವನೊಬ್ಬನ ಪಾದಧೂಳಿಯನ್ನ ಶಿರದಲ್ಲಿ ಧರಿಸುವ ಯೋಗ್ಯತೆಯನ್ನ ಪಡೆಯದೆ ಒಬ್ಬ ವ್ಯಕ್ತಿ ಭಕ್ತಿ ಸೇವೆಯ ನೆಲೆಯನ್ನು ಸೇರುವ ಸಾಧ್ಯತೆ ಇಲ್ಲವೆಂಬುದು ಪ್ರಹ್ಲಾದ ಮಹಾರಾಜನೇ ಹೇಳಿರುವಂತದ್ದು. ಇದೇ ಭಕ್ತಿ ಸೇವೆಯ ಗುಟ್ಟು. ಅಂದ್ರೆ ನಾವು ಭಕ್ತಿಯಲ್ಲಿ ನಾವು ಮುಂದುವರಿಬೇಕು ಅಂದ್ರೆ ನಮ್ಗೆ ಒಳಗಿಂದ ಜ್ಞಾನ ಮಾರ್ಗದರ್ಶನ ನಮ್ಗೆ ಸಿಗ್ತಾ ಇರ್ಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಾವು ಗುರುವಿಗೆ ಸೇವೆಯನ್ನ ಮಾಡ್ಬೇಕು ಅಂತ ಒಂದು ವೈಷ್ಣವ ಶುದ್ಧ ಒಂದು ಇದು ಅಧಿಕೃತ ಗುರು ಪರಂಪರೆಯಲ್ಲಿ ಬಂದಿರುವಂತ ಗುರುಗಳ ಸೇವೆಯನ್ನ ನಾವು ಮಾಡ್ಬೇಕು ಅಂತ ಹೇಳ್ಕೊಂಡು. ಅದು ಇಲ್ಲದೆ
ನಮ್ಗೆ ಭಕ್ತಿ ಸೇವೆಯ ಒಂದು ಉನ್ನತ ಮಟ್ಟವನ್ನ ನಾವು ತಲುಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದೇ ಭಕ್ತಿ ಸೇವೆಯ ಗುಟ್ಟು. ಭಕ್ತಿ ರಸಾಮೃತ ಸಿಂಧು ಎನ್ನುವ ಗ್ರಂಥದಿಂದ ಉದ್ಧರಿಸಲಾಗಿರುವ ಮೇಲಿನ ತಂತ್ರವಚನವು ಈ ಸಂದರ್ಭದಲ್ಲಿ ನಮಗೆ ಅತ್ಯುತ್ತಮ ಮಾರ್ಗದರ್ಶಿ ಆಗಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದೊಂದು ಶ್ಲೋಕ ಓದುವ. ಇಲ್ಲಿ ಏನು ಇದಿಲ್ಲ, ಭಾವಾರ್ಥ ಇಲ್ಲ. ಶ್ಲೋಕ 18. ಕೃಷ್ಣ ಯದಿ ಶುಠೆ ಭಕ್ತೆ ಭುಕ್ತಿ ಮುಕ್ತಿ ದಿಯಾ ಕಬು ಪ್ರೇಮ ಭಕ್ತಿ ನಾ ದೇನ ರಾಕೆ ನ ಲುಕಾಯಿಯ. ಗೀತಾ ಎಂ ಮಾತಾಜಿ ಓದಿ. ಗೀತಾ ಎಂ ಮಾತಾಜಿ. ಪದ್ಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 18. ಕೃಷ್ಣ ಯದಿ ಚೂಟೆ ಭಕ್ತೆ ಭುಕ್ತಿ ಮುಕ್ತಿ ದಿಯಾ ಕಬು ಪ್ರೇಮ ಭಕ್ತಿ ನ ದೇನ ರಾಕೇನ ಲುಕಾಯಿಯ. ಕೃಷ್ಣನು ಯದಿ ಸಹಜವಾಗಿ ಚುಟೆ ಮರೆಯಾಗುತ್ತಾನೆ. ಭಕ್ತನಿಗೆ ಭುಕ್ತಿ ಐಹಿಕ ಸುಖ, ಮುಕ್ತಿ ಮೋಕ್ಷ ದಿಯ ನೀಡುತ್ತಾನೆ. ಕಬು ಯಾವ ಹೊತ್ತಿನಲ್ಲಾದರೂ ಪ್ರೇಮ ಭಕ್ತಿ ದೈವ ಪ್ರೇಮ ನ ಇಲ್ಲ ದೇನ ಕೊಡುವುದು, ರಾಗೇನ ಇರಿಸಿಕೊಳ್ಳುತ್ತಾನೆ, ಲುಕಾಯಿಯ ಬಚ್ಚಿಡುವುದು. ಅನುವಾದ: ಭಕ್ತನು ಕೃಷ್ಣನಿಂದ ಮೋಕ್ಷವನ್ನು, ಲೌಕಿಕ ಇಂದ್ರಿಯ ಸುಖವನ್ನು ಬಯಸಿದರೆ ಕೃಷ್ಣನನ್ನು ಕೂಡಲೇ ಕೊಟ್ಟು ಬಿಡುತ್ತಾನೆ. ಆದರೆ ಪರಿಶುದ್ಧ ಭಕ್ತಿ ಸೇವೆಯ ಭಾಗ್ಯವನ್ನು ಬಚ್ಚಿಟ್ಟು ಬಿಡುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿದೆ ನೋಡಿ. ಹಾ, ನಿಜವಾಗಿ ನಾವ್ ಹೇಳ್ತೇವಲ್ಲ, ಎಲ್ಲರಿಗೆ ಎಲ್ಲ ಸಿಗ್ತಾ ಇದೆ, ನಮ್ಗೆ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ, ಹೇಗೆ ಒಂದು ತಂದೆಯಾದವನು ಮಗುವಿಗೆ ಚಾಕ್ಲೇಟ್ ಕೇಳಿದ ಕೂಡಲೇ ಕೊಡಲ್ಲ, ಅದು ಹಲ್ಲು ಹುಳುಕಾಗ್ತದೆ, ಆ ರೀತಿ ಎಲ್ಲ ಇರ್ತದೆ. ಹಾಗೇನೆ ಒಳ್ಳೇದನ್ನ ಲಾಸ್ಟಿಗೆ ಕೊಡ್ಬೇಕು. ನಮ್ಮನ್ನ ಪರೀಕ್ಷೆ ಮಾಡಿ ಮಾಡಿ ಕೊಡ್ತಾನೆ. ಈ ಮುಕ್ತಿ ಏನಿದೆ ನಿಮ್ಗೆ, ಇಂದ್ರಿಯ ಸುಖ, ಭೌತಿಕವಾದದ್ದು ಏನಿದ್ರು ಕೂಡ ಕೂಡ್ಲೆ ಕೊಟ್ಟು ಬಿಡ್ತಾನಂತೆ. ಆ ರೀತಿ ಅಂದ್ರೆ ಮೋಕ್ಷ ಬೇಕಾ, ಲೌಕಿಕ ಇಂದ್ರಿಯ ಸುಖ ಬೇಕಾ, ಅದನ್ನ ಕೊಡ್ತೇನೆ. ಆದ್ರೆ ಭಕ್ತಿಯನ್ನ ಮಾತ್ರ ನಾನು ಅಂದ್ರೆ ನಮ್ಮನ್ನ ಅಷ್ಟು ಪರಿಶುದ್ಧರಾಗಿದ್ದೇವ ನೋಡಿ ಆ ರೀತಿ ನಮ್ಗೆ ಕೊನೆಗೆ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ತಂದೆಯಾದವನು ನಮ್ಮ ಹಿತವನ್ನೇ ಬಯಸುವ ಹಾಗೆ, ಅಥವಾ ನಾವು ಭಕ್ತಿಯಲ್ಲಿ ಎಷ್ಟು ಅಂದ್ರೆ ಪ್ರಾಮಾಣಿಕವಾಗಿದ್ದೇವೆ ಅಂದ್ರೆ ಇನ್ನ ನಮ್ಗೆ ದೃಢತೆ ಬಂದಿದ್ದ ಭಗವಂತನಲ್ಲಿ ನಂಬಿಕೆ, ನಮ್ಮ ದೃಢವಾದ ನಂಬಿಕೆ ಇದೆಯಾ ನಮ್ಗೆ, ಅದನ್ನೆಲ್ಲ ಪರೀಕ್ಷಿಸ್ತಾನೆ ಅಂತ ಹೇಳ್ಕೊಂಡು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ನನ್ಗೆ ಅರ್ಹತೆ ಇಲ್ಲದಿದ್ರೆ ಕೂಡ ಈ ಒಂದು ಇದನ್ನ ಓದುವ ಇದನ್ನ ನನ್ಗೆ ಕೊಟ್ಟಿದ್ದಾರೆ ಅವಕಾಶವನ್ನ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ವಾಂಚಾ ಕಲ್ಪತರು ಮಾತಾಜಿ ಒಂದ್ ಸೆಕೆಂಡ್ ಹೇಳ್ತಾ ಇದ್ದಾರೆ. ಅನಂತ ಕೃಷ್ಣ, ಅನಂತ ಭಕ್ತ ಕೃಷ್ಣ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ವೈಷ್ಣವ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಒಂದ್ ಸೆಕೆಂಡ್. ಹೇಳಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, ಹರೇ ಕೃಷ್ಣ ಮಹಾಮಂತ್ರದ ಪ್ರಾರ್ಥನಾತ್ಮಕ ನೆಲೆಗೆ ಪ್ರವೇಶಿಸುವಂತೆ ಜಪ ಮಾಡಬೇಕು ಮತ್ತು ಭಗವಂತನ ಸೇವೆಯಲ್ಲಿ ಸತತವಾಗಿ ತೊಡಗುವಂತೆ ಪ್ರಾರ್ಥಿಸಬೇಕು. ಆವಾಗ ಮಾತ್ರ ನಮಗೆ ಭಕ್ತಿ ಸೇವೆ ಭಾಗ್ಯ ಸಿಗ್ಬೋದು ಅಂತ ಸಿಗುತ್ತೆ ಅಂತ ನಾನು ಒಂದು ಇದು ಹೇಳ್ದೆ ಮಾತಾಜಿ, ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವರಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀ ಗೋವಿಂದ ಕಿ ಜೈ, ಶ್ರೀ ಚೈತನ್ಯ ಚರಿತಾಮೃತಂ ಕಿ ಜೈ, ಶ್ರೀ ಬ್ರಹ್ಮಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ದೀನಾ ಮಾತಾಜಿ, ಪ್ರವೀಣ ಮಾತಾಜಿ, ಎಲ್ಲರಿಗೂ ಧನ್ಯವಾದಗಳು. ಬಂದಿರುವ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಕ್ಲಾಸ್ ಅಲ್ಲಿ ನಾವು ಭೇಟಿ ಆಗೋಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ರಲ್ವಾ? ಪ್ರವೀಣ ಮಾತಾಜಿ ಅಟೆಂಡೆನ್ಸ್ ಹಾಕಿಲ್ಲ. ಅಟೆಂಡೆನ್ಸ್ ಹಾಕಿ ಎಲ್ಲದು. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿ. ಮಾತಾಜಿ ನಾಳೆ ಎಂತ ಹೇಳಿದ್ರಿ? ನಾಳೆ ಕ್ಲಾಸ್ ಇಲ್ವಾ? ಇದೆ ಮಾತಾಜಿ, ನಾಳೆ ಕ್ಲಾಸಿನಲ್ಲಿ ಭೇಟಿ ಆಗೋಣ ಅಂತ ಹೇಳಿದ್ರು. ಓಕೆ ಮಾತಾಜಿ. ಓಕೆ. ಹರೇ ಕೃಷ್ಣ. ಧನ್ಯವಾದ. ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಆಗ್ತಾ ಇದ್ದೀನಿ ಮಾತಾಜಿ. ಆದ್ರೆ ಹೇಳಿ, ಎಂಡ್ ಮಾಡ್ತೇನೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಕೃಷ್ಣ ಕೃಷ್ಣ. ಎಷ್ಟು ಚಂದ ಇದೆ ಅಲ್ವಾ ಚೈತನ್ಯ ಚರಿತಾಮೃತ? ಚೆನ್ನಾಗಿದೆ ಮಾತಾಜಿ. ಟೈಮ್ ಸಾಕಾಗ್ತಾ ಇಲ್ಲ ನಿಮ್ಗೆ. ಹೌದು.
ಅಟೆಂಡೆನ್ಸ್ ಹಾಕಿದ್ದೀರಲ್ವಾ ಮಾತಾಜಿ? ಮೀಟಿಂಗ್ ನಿಧಾನಕ್ಕೆ ಮಾಡಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ಮೀಟಿಂಗ್ ಎಂಡ್ ಮಾಡ್ಲಾ? ಮಾಡಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಎಲ್ಲರಿಗೂ ಧನ್ಯವಾದಗಳು. ಕ್ಲಾಸ್ ಆ ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಧನ್ಯವಾದಗಳು ಮಾತಾಜಿ. ಶ್ವೇತಾ ಮಾತಾಜಿನ ಹರೇ ಮಾತಾಜಿ. ಧನ್ಯವಾದಗಳು ಎಲ್ಲರಿಗೂ. ಮಾತಾಜಿ ಲಾಸ್ಟ್ ಒಂದು ಲೈನ್ ಅವ್ರು ಹೇಳಿದ್ರಲ್ಲ, ಅದೇನ್ ಮಾತಾಜಿ? ನಂಗೆ ಅರ್ಥ ಆಗ್ಲಿಲ್ಲ. ಅದು ಹರೇ ಕೃಷ್ಣ ಮಂತ್ರ ಹೇಳುದು ಮತ್ತೆ ಅವ್ರೇನೋ ಹೇಳಿದ್ರಲ್ಲ ಮಾತಾಜಿ. ಭಕ್ತಿ ಸೇವೆ ಅನ್ನೋದು ಹರೇ ಕೃಷ್ಣ ಮಹಾಮಂತ್ರ ಮಾಡೋದ್ರಿಂದ ಮಾತ್ರ ನಾವು ಭಗವಂತನ್ಗೆ ಪ್ರೀತಿ ಪಾತ್ರರಾಗ್ಬೋದು ಅಂತ ಮಾತಾಜಿ. ಅದಲ್ಲ, ಅದು ಅವ್ರಿಗೆ ಇನ್ನೇನೋ ಒಂದು ಆಡ್ ಮಾಡಿದ್ರು ಮಾತಾಜಿ. ಗೀತಾ ಮಾತಾಜಿ ಇದ್ದಾರಾ? ಪದ್ಮ ಮಾತಾಜಿ, ಪದ್ಮ ಮಾತಾಜಿ. ಏನ್ ಪದ್ಮ ಮಾತಾಜಿ ಹೇಳಿದ್ದ? ಏನ್ ಹೇಳಿದ್ರಿ? ಹರೇ ಕೃಷ್ಣ ಮಾತಾಜಿ. ಹಾ. ಮ್ಯೂಟ್ ಆಗ್ತಾ ಇಲ್ಲ, ಒಂದ್ ನಿಮಿಷ ಮಾತಾಜಿ. ಮ್ಯೂಟ್ ಆಗ್ತಾ ಇಲ್ಲ ಯಾಕೆ? ಅದೇ ಹರೇ ಕೃಷ್ಣ ಮಹಾಮಂತ್ರದ ಪ್ರಾರ್ಥನಾತ್ಮಕ ನೆಲೆಗೆ ಪ್ರವೇಶಿಸುವಂತೆ ಜಪ ಮಾಡಬೇಕು ಮತ್ತು ಭಗವಂತನ ಅಂದ್ರೆ ಸೇವೆಯಲ್ಲಿ ನಾವು ನಾಮಾಪರಾಧ ಸತತವಾಗಿ ಇಲ್ಲದೆ ನಾವು ಜಪ ಮಾಡಿದ್ರೆ ಸಾಕು, ನಾವು ನಮ್ಮ ಇದು ಕೃಷ್ಣ ಪ್ರೇಮ ಏನಿದೆ ಸಿದ್ಧಿಯನ್ನ ಪಡ್ಕೊಳ್ಬಹುದು ಅಂತ ಹೇಳ್ಕೊಂಡು ಹೇಳುವಂತದ್ದು. ಭಗವಂತನ ಸೇವೆಯಲ್ಲಿ ಸತತವಾಗಿ ಏನ್ ತೊಡಗೊಂಡು ಹೇಳ್ತಾ ಪ್ರಾರ್ಥಿಸ್ಬೇಕು ಇದ್ದೀರಿ ನಾವು ನೀವು? ಅಂತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಮಂಗಳೂರಲ್ಲಿ ಇದ್ದೀರಾ? ಇಲ್ಲ ನೀವು ಇಲ್ಲ ರಥಯಾತ್ರೆ? ಮಾತಾಜಿ, ನಾನು ಹೋಗ್ಲಿಕ್ಕೆ ಆಗ್ಲಿಲ್ಲ ಮಾತಾಜಿ. ಓಕೆ 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 ಮಾತಾಜಿ. ಹರೇ ಕೃಷ್ಣ. ಆಯ್ತು, ಎಂಡ್ ಮಾಡ್ತೇನೆ ಮೀಟಿಂಗ್. ಧನ್ಯವಾದಗಳು. ಧನ್ಯವಾದ. ಧನ್ಯವಾದ. ಹರೇ